ಸಾಧಾರಣ 12 ರಾಜ್ಯಗಳಲ್ಲಿ, ದೇಶದ 12 ರಾಜ್ಯ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಕೂಡ, ಅಂದರೆ ದುಬೈ, ಶ್ರೀಲಂಕಾ ಮುಂತಾದ ದೇಶಗಳಲ್ಲಿ ಕೂಡ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಿ ಜನಮನ್ನಣೆಯನ್ನು ಪಡೆದಂತಹ ಸಂಸ್ಥೆ ಕಳೆದ ವರ್ಷದಿಂದ ಮಂತ್ರೋತ್ಸವ ಎನ್ನುವಂತಹ ಕಾರ್ಯಕ್ರಮ, ಅಂದರೆ ನಮ್ಮ ನಾಡು ನುಡಿಯ ಬಗ್ಗೆ ಒಂದಷ್ಟು ಉತ್ತಮ ಕಾರ್ಯಕ್ರಮಗಳ ಜೊತೆಗೆ ಮಕ್ಕಳು, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ಒಂದು ಕ್ರೀಡೋತ್ಸವವನ್ನು ಆಚರಿಸ್ತಾ ಬರ್ತಾ ಇದೆ. ಇದೀಗ 2ನೇ ವರ್ಷಕ್ಕೆ ಪಾದಾರ್ಪಣೆಯನ್ನಾಗೈತಾ ಇದೆ. ಇಂದು ಈ 2ನೇ ವರ್ಷದ ಮಂತ್ರೋತ್ಸವ ಕಾರ್ಯಕ್ರಮಕ್ಕೆ ಅನೇಕ ಮಂದಿ ಅತಿಥಿಗಳು ಇಂದು ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರೆಲ್ಲರನ್ನ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ವಿದ್ವಾನ್ ಶ್ರಾವಣ್ ಬುಳ್ಳಾಲ್ ಇವರು ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಯಾವುದೇ ಕಾರ್ಯಕ್ರಮವಾಗಲಿ, ಅದು ಕ್ರೀಡಾ ಕಾರ್ಯಕ್ರಮವಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮವಾಗಲಿ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ದೇವತಾ ಪ್ರಾರ್ಥನೆ ಇಲ್ಲದೆ ಆ ಕಾರ್ಯಕ್ರಮ ಅಪೂರ್ಣ ಅಂತಾನೆ ಹೇಳ್ಬೋದು. ಹಾಗಾಗಿ ಇಂದು ದೇವತಾ ಪ್ರಾರ್ಥನೆಯನ್ನ ಶ್ರೀಮತಿ ಲಾವಣ್ಯ ಶುಕೇಶ್ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಎಲ್ಲರೂ ಒಮ್ಮೆ ಎದ್ದು ನಿಂತು ಗೌರವಿಸುತ್ತಾರೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಸಿದ್ಧಿಪುರ ಮಗೆ ವಿನಾಯಕ, ಕಾರ್ಯ ಸಿದ್ಧಿಪುರ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಧನ್ಯವಾದಗಳು ಶ್ರೀಮತಿ ಲಾವಣ್ಯ ಸುಕೇಶ್ ಅವರಿಗೆ. ಬಂಧುಗಳೇ, ಇಂದು ಈ ಕಾರ್ಯಕ್ರಮ ನಡೀಬೇಕಿದ್ರೆ ಮುಖ್ಯವಾಗಿ ಬಹುದೊಡ್ಡ ಒಂದು ಕ್ರೀಡಾಂಗಣ ಅಂತ ಹೇಳಿದರೆ ಉಳ್ಳಾಲದಲ್ಲಿ ಭಾರತ ಹೈಸ್ಕೂಲ್ನ ಕ್ರೀಡಾಂಗಣ ಒಂದು ಬಿಟ್ಟರೆ ಬೇರೆ ಯಾವುದು ಕೂಡ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಕಳೆದ ವಾರವೇ ಈ ಕಾರ್ಯಕ್ರಮ ನಡೀಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಬೇರೆ ಕ್ರೀಡಾಕೂಟ ಇಲ್ಲಿ ನೆರವೇರ್ತಾ ಇದ್ದಿದ್ದರಿಂದಾಗಿ ಈ ಕ್ರೀಡಾಂಗಣ ನಮಗೆ ದೊರಕಲಿಲ್ಲ. ಹಾಗಾಗಿ 31ಕ್ಕೆ ನಾವು ನಿಗದಿಪಡಿಸಿದಾಗ ಬಹು ಸಂತೋಷದಿಂದ, ಅಂದರೆ ಈ ಶಾಲಾ ಸಂಚಾಲಕರು ಹಾಗೆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಎಜುಕೇಷನಲ್ ಟ್ರಸ್ಟ್ ಇದರ ಶಾಲಾ ಸಂಚಾಲಕರಾದಂತಹ ಶ್ರೀ ರೋಹಿದಾಸ್ ಬಂಗೇರ್ ಇವರು ನಮಗೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡಿ ಈ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರು ಈ ಸಭೆಗೆ ಇಂದು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ನಮ್ಮ ನಿರ್ದೇಶಕರಾದಂತಹ ವಿದ್ವಾನ್ ಶ್ರಾವಣ್ ಬುಳ್ಳಾಲ್ ಇವರು ಶಾಲು ಹೊರಿಸಿ ಸ್ವಾಗತಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜೇಶ್ ಜಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ಆಗಮಿಸಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರಿಗೆ ಇಂದು ನಮ್ಮನ್ನ ಇಲ್ಲಿ ಕೂಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮುಂದಕ್ಕೆ ಕಲಾವಿದರಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಕಲಾ ಪೋಷಕರು. ಆ ಕಲಾ ಪೋಷಕರ ನಿಟ್ಟಿನಲ್ಲಿ ಓರ್ವ ಕಲಾವಿದನಾಗಿ ಕೂಡ ಹಾಗೆ ಒಂದು ಯಶಸ್ವಿ ಉದ್ಯಮಿಯಾಗಿ ಕೂಡ ನಮ್ಮನ್ನ ಸದಾಕಾಲ ಪ್ರೋತ್ಸಾಹಿಸಿಕೊಂಡು ಬಂದವರು ಶ್ರೀ ಜಗದೀಶ್ ಆಚಾರ್ಯ ಇವರು, ನ್ಯೂ ಶ್ರೀನಿಧಿ ಜ್ಯುವೆಲ್ಲರ್ಸ್ ಚೇತನ್ ನಗರ ಕುಪ್ಪಲ ಇದರ ಮಾಲೀಕರು. ಅವರು ಕೂಡ ನಮ್ಮ ಈ ಸಭೆಗೆ ಇಂದು ಆಗಮಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಉಳ್ಳಾಲದಲ್ಲಿ ನಾವು ಸಣ್ಣನಿಂದ ಕೇಳ್ತಾ ಬಂದಿರೋದು ಒಂದು ಯಶಸ್ವಿಯಾದಂತಹ ಒಂದು ಸ್ಟ್ರಾಂಗೆಸ್ಟ್ ಒಂದು ಕ್ರಿಕೆಟ್ ಟೀಮ್ ಅಂತ ಯಾವುದು ಅಂತ ಹೇಳಿದ್ರೆ ಆವಾಗಿನ ಕಾಲದಲ್ಲಿ ಮಾರುತಿ ಅಂತ, ಯಾರ ಬಾಯಲ್ಲಿ ಹೇಳಿದ್ರು ಮಾರುತಿ ಅನ್ನುವಂತಹ ಒಂದು ಹೆಸರನ್ನ ಕೇಳ್ತಾ ಇದ್ವು. ಖಾಲಿ ಕ್ರೀಡೆಗೆ ಮಾತ್ರವಲ್ಲದೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಒಂದು ಸಂಘಟನೆ ಅಂತ ಹೇಳಿರೋದು ಮಾರುತಿ ಕ್ರಿಕೆಟರ್ಸ್. ಅವರು ಕೂಡ ಇಂದು
ಆಗಮಿಸಿದ್ದಾರೆ. ಇತ್ತೀಚೆಗೆ ನಮ್ಮ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾಗಿರುವಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಈ ಸಂಸ್ಥೆಗೆ ಲಭಿಸಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲ ಹೆಮ್ಮೆ. ಯಾಕಂತ ಹೇಳಿದ್ರೆ ನಮ್ಮ ಊರಿನ ಒಂದು ಸಂಘಟನೆ. ಹಾಗಾಗಿ ಈ ಮಾರುತಿ ಯುವಕ ಮಂಡಲ ಉಳ್ಳಾಲ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ವರದರಾಜ್ ಬಂಗೇರಿ ಅವರು ಕೂಡ ನಮ್ಮನ್ನ ಕೂಡಿಕೊಂಡಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲದಲ್ಲಿ ಇನ್ನೊಂದು ಯಶಸ್ವಿ ಸಂಘಟನೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅನೇಕರಿಗೆ ಸಹಕಾರವನ್ನು ನೀಡ್ತಾ ಬರ್ತಾ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಬ್ರದರ್ಸ್ ಯುವಕ ಮಂಡಲ ಉಳ್ಳಾಲ. ಇತ್ತೀಚಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಾಜನವಾಗಿರುವಂತಹ ಈ ಸಂಘಟನೆ ಅದರ ಅಧ್ಯಕ್ಷರಾದಂತಹ ಶ್ರೀಯುತ ರಾಜೇಶ್ ಪುತ್ರನ್ ಇವರು ಕೂಡ ನಮ್ಮನ್ನ ಕೂಡಿಕೊಂಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ನಮ್ಮ ನಾಡು ಕಂಡಂತಹ ಓರ್ವ ಅಪ್ರತಿಮ ವಾಗ್ಮಿ, ಸದಾಕಾಲ ವಾಗ್ದೇವಿಯವರ ನಾಲಿಗೆಯಲ್ಲಿ ನಲಿದಾಡ್ತಾನೆ ಇರ್ತಾಳೆ. ಹಾಗಾಗಿ ಅವರು ಈಗ ಸಾಮಾನ್ಯವಾಗಿ ಖಾಲಿ ಅರುಣ್ ಉಳ್ಳಾಲ್ ಅಲ್ಲ, ಅವರು ಡಾಕ್ಟರ್ ಅರುಣ್ ಉಳ್ಳಾಲ್. ಯಾವ ರೀತಿ ಮದ್ದು ಕೊಡ್ತಾರೆ ಅಂತ ಹೇಳಿದರೆ ಅವರು ಟ್ಯಾಬ್ಲೆಟ್ಸ್ನ ಮುಖಾಂತರವಾಗಲಿ ಅಥವಾ ಇಂಜೆಕ್ಷನ್ನ ಮುಖಾಂತರವಾಗಿ ಮದ್ದು ಕೊಡ್ತಾ ಇಲ್ಲ. ಮಾತಿನ ಮೂಲಕ ಮನಸ್ಸಿಗೆ ಮತ್ತು ನಮ್ಮ ಮೆದುಳಿಗೆ ಬೇಕಾದಂತಹ ಮದ್ದು ಏನಿದೆ ಈಗಿನ ಕಾಲಘಟ್ಟಕ್ಕೆ ಅದನ್ನೆಲ್ಲ ಅವರು ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಅವರು ಡಾಕ್ಟರ್ ಆಗಿದ್ದಾರೆ. ಡಾಕ್ಟರ್ ಅರುಣ್ ಉಳ್ಳಾಲ್ ಅವರನ್ನು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಈ ಸಂಸ್ಥೆಯ ಉದಯಕ್ಕೆ ಕಾರಣೀಭೂತರಾದಂಥವರು ಶ್ರೀಯುತ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಇವರ ಮಾತೃಶ್ರೀಯವರು ಶ್ರೀಮತಿ ಶಕೀಲಾ ಜನಾರ್ದನ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಹಾಗೆ ಮಾಧ್ಯಮದಿಂದ ಇಲ್ಲಿ ಆಗಮಿಸಿರುವಂತಹ ನಮ್ಮ ಮಿತ್ರರಾದಂತಹ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಹಾಗೆ ಬಂದು ಸೇರಿರುವಂತಹ ಎಲ್ಲ ಬಂಧುಗಳಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆ ಶ್ರೀಯುತ ರೋಹಿದಾಸ್ ಬಂಗೇರಿ ಇವರಿಂದ. ಸೊಗಡು ಗಮಗಮಿಸುವ ಯಕ್ಷಗಾನದ ಸಿರಿ ಭರತನಾಟ್ಯ ಬೆಳಗುತ್ತಿಹುದು ಭಾವರಾಗ ತಾಳ ಸೇರಿ ನಾಟ್ಯ ಬೆಳಗುತ್ತಿಹುದು ಭಾವರಾಗ ತಾಳ ಸೇರಿ ಯೋಗ ಯೋಗ ಕೂಡಿ ಬಂದು ಕಲಿಕೆ ನಡೆಯುತ್ತಿರುವುದು ಕಲೆಯ ಜೊತೆಗೆ ಬದುಕ ಪಾಠ ಗುರುಕುಲದಲ್ಲಿ ದೊರೆವುದು ಮಗ ಧಪ ನಿಸನಿದ ಗರಿ ಮಗರಿ ಸಾನಿದ ಮನಿ ಗರಿ ಮಗ ಧಪ ನಿಸನಿದ ಗರಿ ಮಗರಿ ಸಾನಿದ ಮನಿ ಗರಿ ಸರಿಗ ಸರಿಗ ಸರಿದ ಪರಿದ ಕಡಲತಿ ಕಲಾ ಗುರುಕುಲ ಮಂತ್ರನಾಟ್ಯ ಕಲಾ ಗುರುಕುಲ ಮಂತ್ರನಾಟ್ಯ ಕಲಾ ಗುರುಕುಲ. ತಾಯಿ ವ್ಯಾಘಚಾಮುಂಡೇಶ್ವರಿಗೆ ಹಾಗೂ ಪರಿವಾರ ದೈವಗಳಿಗೆ ಪ್ರಾರ್ಥಿಸುತ್ತಾ ಇವತ್ತಿನ ಈ ವಾರ್ಷಿಕೋತ್ಸವ ಅಂದರೆ ಮಂತ್ರ ನಾಟ್ಯಕಲಾ ಅವರು ಹೇಳಿದರು, ವಿದೇಶದಲ್ಲಿ ಕೂಡ ಈ ಮಂತ್ರ ನಾಟ್ಯಕಲಾ ವಿದೇಶದಲ್ಲಿ ಕೂಡ ಇದರ ಶಾಖೆಗಳಿದೆ, ದೇಶಾದ್ಯಂತ ಶಾಖೆಗಳಿದೆ ಅಂತ ಅವರು ಮಾತಿನಲ್ಲಿ ಹೇಳಿದ್ದಾರೆ. ನಾನು ಎರಡು ಮಾತೇನೆಂದರೆ, ಶ್ರವಣ್ ಉಳ್ಳಾಲ್ರವರು ನಮ್ಮ ಶಾಲೆಯ ಹಿರಿಯ ಉಪಾಧ್ಯಾಯರಾದ ಮೋಹನ್ ಮಾಸ್ಟರ ಶಿಷ್ಯರಾಗಿದ್ದಾರೆ. ಅವರ
ಮೋಹನ್ ಮಾಸ್ಟರ್ ಅಂದರೆ ನಾವು ಇರುವಾಗಲೇ ಮೋಹನ್ ಮಾಸ್ಟರ್ ಅವರು ಬಹಳ ಉತ್ತಮ ನಾಟ್ಯ ಕಲಾದಲ್ಲಿ ಬಹಳ ಪ್ರಶಸ್ತಿ ಪಡೆದವರು ನಮ್ಮ ಶಾಲೆಯ ಶಿಕ್ಷಕರಾಗಿದ್ದರು. ಹಾಗೆಯೇ ನಮ್ಮ ಶಾಲೆಯಲ್ಲಿ ನಮ್ಮ ಯಾವುದೇ ಕಾರ್ಯಕ್ರಮ ಕೂಡ ಅವರು ಮುಂದಾಳತ್ವ ತಗೊಂಡು ಮಕ್ಕಳಿಗೆ ನಾಟ್ಯವನ್ನು ಕಲಿಸ್ತಾ ಇದ್ದರು. ಹಾಗೆಯೇ ಶ್ರವಣ್ ಉಲ್ಲಾಲ್ ಅವರು ಕೂಡ ಅದನ್ನೇ ಕಂಟಿನ್ಯೂ ಮಾಡಿ ಈಗ ನಮ್ಮ ಮಗುವೀರ ಶಾಲೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅವರು ನಾಟ್ಯವನ್ನು ಕಲಿಸ್ತಾ ಇದ್ದಾರೆ. ಹಾಗೆಯೇ ಹೋದ ವರ್ಷ ಕೂಡ ನಮ್ಮ ವಾರ್ಷಿಕೋತ್ಸವಕ್ಕೆ ಅವರು ನಮ್ಮ ಸ್ಕೂಲಲ್ಲಿ ಕೇಳಿದ್ರು ಅವರು, ಆವಾಗಲೇ ನಾವು ಅವರಿಗೆ ಸ್ಪಂದಿಸಿದ್ದೇವೆ. ಹಾಗೆಯೇ ಈ ವರ್ಷ ಕೂಡ ಅವರು ಸ್ಪಂದಿಸಿ ನಮ್ಮ ಗ್ರೌಂಡನ್ನು ಇದು ಮಾಡಿದ್ದೇವೆ. ಹಾಗೆಯೇ ನನಗೆಂದರೆ ನಾಟ್ಯದ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ನಾನು ಒಂದು ಆಶಿಸಿದ್ದೇನೆಂದರೆ ನಮ್ಮ ಶ್ರವಣ್ ಉಲ್ಲಾಲ್ ಅವರು ಬಹಳ ಪ್ರಚಲಿತರಾಗಿದ್ದಾರೆ ನಾಟ್ಯಕಲಾದಲ್ಲಿ. ಹಾಗೆಯೇ ಅವರಿಗೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಅಂತ ನಾನು ಆಶಿಸುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು ಸರ್. ನಿಮ್ಮ ಆಶಯದಂತೆ ನಿಮ್ಮೆಲ್ಲರ ಕಲಾಭಿಮಾನಿಗಳ ಹಾಗೆ ಕಲಾ ಪೋಷಕರ ಆಶೀರ್ವಾದದಂತೆ 2017ರಲ್ಲಿ ವಿದ್ವಾನ್ ಶ್ರವಣ್ ಉಲ್ಲಾಲ್ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿ ಬಂದಿದೆ. ಹಾಗಾಗಿ ನಿಮ್ಮ ಆಶಯಕ್ಕೆ ಧನ್ಯವಾದಗಳು ಸರ್. ಹಾಗೆ ಇನ್ನು ಮುಂದಕ್ಕೆ ಬಂಧುಗಳೇ, ನಿಮಗೆಲ್ಲರಿಗೂ ತಿಳಿದಿರಬಹುದು, ನಮ್ಮ ಸಂಸ್ಥೆ ಇದೀಗ 10 ವರ್ಷವನ್ನು ಕಳೆದು 11ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಗೈತಾ ಇದೆ. ಈ 10 ವರ್ಷಗಳಲ್ಲಿ ನಮ್ಮ ಜೊತೆಗೆ ನಮ್ಮ ತಂಡವನ್ನು ನಮ್ಮ ಪ್ರಥಮ ಕಾರ್ಯಕ್ರಮದಿಂದ ಹಿಡಿದು ಒಂದು 8 ವರ್ಷಗಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಂತಹ ಓರ್ವ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ಶ್ರುತಿ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾಳೆ. ಮಾರಕ ಒಂದು ಕಾಯಿಲೆಗೆ ತುತ್ತಾಗಿ ಅವಳು ನಮ್ಮನ್ನು ಅಗಲಿದ್ದಾಳೆ. ಹಾಗಾಗಿ ಆ ಎಲ್ಲ ದುಃಖಗಳು ನಮ್ಮನ್ನು ಇನ್ನೂ ಕೂಡ ಅವಳು ನಮ್ಮ ನೆನಪುಗಳಲ್ಲಿ ಜೀವಂತವಾಗಿದ್ದಾಳೆ ಅಂತಾನೆ ಹೇಳ್ಬೋದು ಅಷ್ಟೇ. ಹಾಗಾಗಿ ಅವಳ ನೆನಪಿನಲ್ಲಿ ಇಬ್ಬರು ಕ್ಯಾನ್ಸರ್ ಪೀಡಿತ, ಅಂದರೆ ಹೆಚ್ಚಿನ ಮಟ್ಟಿನಲ್ಲಿ ನಮಗೆ ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ, ನಮ್ಮ ಕೈಯಲ್ಲಿ ಎಷ್ಟು ಆ ದೇವರು ಹೊಂದಿಸಿಕೊಡ್ತಾನೆ ಅಷ್ಟನ್ನ ನಾವು ಇಬ್ಬರು ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ನೆರವಾಗುವಂತಹ ಯೋಜನೆಗೆ ನಾವು ಇಂದು ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ. ನಿಧಿ ಸಂಗ್ರಹಕ್ಕಾಗಿ ಪ್ರತಿ ನಗರದಲ್ಲಿರುವಂತಹ ಮನೆಗಳಾಗಿರ್ಬೋದು ಅಥವಾ ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ಕೊಟ್ಟು ನಾವು ನಿಧಿ ಸಂಗ್ರಹವನ್ನು ಮಾಡುವಂತಹ ಯೋಜನೆಯನ್ನ ಹಾಕಿಕೊಂಡಿದ್ದೇವೆ. ಈಗಾಗಲೇ ಅನೇಕ ಕಡೆಗಳಿಂದ, ದೇಶದ ಬೇರೆ ಬೇರೆ ಕಡೆಗಳಿಂದ ಇದಕ್ಕೆ ಉತ್ತಮ ಬೆಂಬಲವನ್ನು ನಮಗೆ ನಮ್ಮ ಸ್ನೇಹಿತರು, ಮಿತ್ರರು, ಬಂಧು ಬಳಗಾದಿ ಸರ್ವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ನಿಧಿ ಸಂಗ್ರಹದ ಚಾಲನೆಯನ್ನ ಶ್ರೀಯುತ ಜಗದೀಶ್ ಆಚಾರ್ಯವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. 5 ಮಂದಿ ಇದಕ್ಕೆ ನಿಧಿಯನ್ನು ಹಾಕುವ ಮೂಲಕ ಇದಕ್ಕೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಅವಳ ಹೆಸರನ್ನೇ ಇಟ್ಟಿದ್ದೇವೆ, ಶ್ರುತಿ ಸ್ಮೃತಿ ಎನ್ನುವಂತಹ ಹೆಸರಿನಲ್ಲೇ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಸಾಂಕೇತಿಕವಾಗಿ ಯಾರಾದ್ರೂ ಒಂದು 2-3 ಮಂದಿ ಅದೇ ಧನ್ಯವಾದಗಳು ಶ್ರೀಯುತ ಜಗದೀಶ್ ಆಚಾರ್ಯ ಇವರಿಗೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಗಳನ್ನ ಆಡಬೇಕಾಗಿ ಶ್ರೀಯುತ ಜಗದೀಶ್ ಆಚಾರ್ಯ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಭರತನಾಟ್ಯ ಎಂಬ ಕಲೆಯನ್ನು ಈಗ ಹೇಳಿದರೆ ಒಂದು ಹೆಚ್ಚಾಗಿ ಕೇಳೋದು ಶ್ರವಣ್ ಉಲ್ಲಾಲ್ದ ಹೆಸರು. ಅಲ್ಲಲ್ಲಿ ಒಂದು ಕ್ಲಾಸ್ಗಳನ್ನು ಮಾಡಿ ತುಂಬ ವಿದ್ಯಾರ್ಥಿಗಳಿಗೆ ಒಂದು
ಅಂದರೆ ಭರತನಾಟ್ಯ ಕಲಿಸುತ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯ ವಿಚಾರ. ಈಗ ಎಲ್ಲ ಪಾಶ್ಚಾತ್ಯ ಇದಕ್ಕೆ ಹೋಗ್ತಾ ಇರುವಾಗ ಭರತನಾಟ್ಯ ನಮ್ಮ ದೇಶದ ಕಲೆ ಸಂಸ್ಕೃತಿ ಅದನ್ನು ಉಳಿಸುವ ನಿಟ್ಟಿನಲ್ಲಿ ಶ್ರೀಯುತ ಶ್ರವಣ್ ಉಳ್ಳಾಲ್ ಹಾಗೂ ಅವರ ಧರ್ಮಪತ್ನಿ ಶೈನಾರವರು ಕೂಡ ಜೊತೆಗೂಡಿ ತುಂಬ ನಮ್ಮ ನಾಡಿಗೆ ಉದಾರ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಸಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಯುತ ಜಗದೀಶ್ ಆಚಾರ್ಯ ಅವರಿಗೆ. ಅವರು ಹೇಳಿದಂತೆ ಅವರಿಗೆ ಮೈಕ್ನಲ್ಲಿ ಮಾತನಾಡುವುದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಡು ಆದರೆ ತುಂಬ ಚೆನ್ನಾಗಿ ಹಾಡ್ತಾರೆ. ಯಾಕಂತ ಹೇಳಿದರೆ ಅವರು ಕಲಾವಿದರು ಅಂತ ಆಗಲೇ ಹೇಳಿದೆ ನಾನು. ಆರ್ಕೆಸ್ಟ್ರಾಗಳಲ್ಲಿ ಕೂಡ ಹಾಡು ಹಾಡಲಿಕ್ಕೆ ಅವರು ಹೋಗ್ತಾರೆ. ಉತ್ತಮ ಓರ್ವ ಕಲಾವಿದ ಅಂತಲೇ ಹೇಳ್ಬೋದು. ಹಾಗಾಗಿ ಗಾಯಕರು. ಹೌದು, ಧನ್ಯವಾದಗಳು ಜಗದೀಶ್ ಆಚಾರ್ಯ ಅವರಿಗೆ ಮತ್ತೊಮ್ಮೆ. ಹಾಗೆ ಮುಂದಿನ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಕುಮಾರಿ ತನಿಷ್ಕಾ RL ಕರುನಾಡ ವೈಶಿಷ್ಟ್ಯಗಳ ಬಗ್ಗೆ 1-2 ಮಾತುಗಳನ್ನು ಈಗ ನಮ್ಮ ಮುಂದೆ ಆಡಲಿಕ್ಕಿದ್ದಾಳೆ. ವೇದಿಕೆಯಲ್ಲಿರುವ ಗಣ್ಯರಿಗೆ, ನನ್ನ ಗುರು ಹಿರಿಯರಿಗೆ, ಸಹಪಾಠಿಗಳಿಗೆಲ್ಲರಿಗೂ ಬೆಳಗಿನ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನ ನಾನು ಕರುನಾಡ ವೈಶಿಷ್ಟ್ಯಗಳು ಎಂಬ ವಿಷಯದ ಕುರಿತು ಪುಟ್ಟ ಭಾಷಣವನ್ನು ಮಾಡಲಿರುವೆನು. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರಲ್ಲಿ. ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಎಂಬ SPB ಅವರ ಗಾಯನದಂತೆ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡಿಗರಾದ ನಮ್ಮ ಉಸಿರಲ್ಲಿ ಕನ್ನಡ ಭಾಷೆ ಸದಾ ಹಚ್ಚ ಹಸುರಾಗಿರಬೇಕು. ಕನ್ನಡ ಭಾಷೆ ಮತ್ತು ಇಲ್ಲಿಯ ಶ್ರೇಷ್ಠವಾದ ಸಂಸ್ಕೃತಿಗೆ ಭಾರತದಲ್ಲೇ ಉತ್ಕೃಷ್ಟವಾದ ಸ್ಥಾನವಿದೆ. ಕರ್ನಾಟಕದ ಹೆಸರು ವ್ಯಾಸ ಭಾರತದಲ್ಲೇ ಉಲ್ಲೇಖವಾಗಿದೆ. ಕನ್ನಡ ಭಾಷೆಗೆ 2000 ವರ್ಷಕ್ಕೂ ಮಿಗಿಲಾದ ಇತಿಹಾಸವಿದೆ. ಕನ್ನಡ ನಾಡು ಕವಿಗಳ ಬೀಡು. ಕನ್ನಡ ಕಸ್ತೂರಿಯ ಕಂಪನ್ನು ಪಸರಿಸಿದ ಕವಿರತ್ನಗಳು ಹಲವರಿದ್ದಾರೆ. ಕುಮಾರ ಬಸವಣ್ಣನವರು ತಮ್ಮ ಅಮೂಲ್ಯ ವಚನಗಳ ಮಾಲೆಯಲ್ಲಿ, ಅಕ್ಕ ಮಹಾದೇವಿ ತಮ್ಮ ಸಾಹಿತ್ಯ ಸಿಂಚನದಲ್ಲಿ, ರನ್ನಪಂಪರು ತಮ್ಮ ಅಮೋಘ ನುಡಿಮುತ್ತುಗಳ ಮೂಲಕ, ಸರ್ವಜ್ಞನು ಸರ್ವಕಾಲಿಕ ನುಡಿದೇರಿನಲ್ಲಿ ಕನ್ನಡ ನಾಡಿನ ಬಗ್ಗೆ ಹೇಳಿದ್ದಾರೆ. ಕಾಯಕದಲ್ಲೇ ಕೈಲಾಸ ಕಂಡ ಬಸವಣ್ಣನವರು ವಚನಯುಗದ ಸೃಷ್ಟಿಕಾರರು. ಷಟ್ಪದಿ ಬ್ರಹ್ಮನೆನಿಸಿದ ಕುಮಾರವ್ಯಾಸನು ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ಕನ್ನಡ ನಾಡಿನ ಸೊಗಸನ್ನು ಬಣ್ಣಿಸಿದ್ದಾರೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಎಂಬ ಮಾತಿದೆ. 15ನೇ ಶತಮಾನದ ದಾಸ ಸಾಹಿತ್ಯ ಮುಂದೆ ಕರ್ನಾಟಕ ಸಂಗೀತಕ್ಕೆ ನಾಂದಿಯಾಯಿತು. ಕನಕದಾಸರು, ಪುರಂದರದಾಸರು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಾಗಿ ಮೆರೆದರು. ಆಧುನಿಕ ಕನ್ನಡ ಸಾಹಿತ್ಯದ ರತ್ನಗಳಾದ ಕುವೆಂಪು, ಶಿವರಾಮ್ ಕಾರಂತ್, ಮಾಸ್ ಸಿ ಗೋವಿಂದ ಪೈಗಳು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರೆಂದು ಕುವೆಂಪು ಅವರು ಕನ್ನಡ ನಾಡಿನ ಜನರ ಬಗ್ಗೆ ಹೇಳಿದ್ದಾರೆ. ಶ್ರೀ ರಾಮಾಯಣ ದರ್ಶನಂ ಎಂಬುದು ಇವರ ಪ್ರಸಿದ್ಧ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಾವ್ಯ ಕೃತಿಯಾಗಿದೆ. ಇವರನ್ನೊಳಗೊಂಡು ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಕುವೆಂಪು, ದಾರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್, ವಿಕ್ರು ಗೋಕಾಕ್, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರರು ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ ಕವಿಗಳು. ಕವಿ KS ನಿಸಾರ್ ಅಹಮದರ ಜೋಗದ ಸಿರಿ ಬೆಳಕಿನಲ್ಲಿ ಎಂಬ ಕಾವ್ಯ ಭಾಗದಲ್ಲಿ ಕನ್ನಡ ನಾಡಿನ ವರ್ಣನೆಯನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ. ಕನ್ನಡ ನಾಡಿನಲ್ಲಿ ಕಾವೇರಿ, ನೇತ್ರಾವತಿ, ಶರಾವತಿ, ಕೃಷ್ಣ, ತುಂಗಭದ್ರಾ, ಭೀಮಾ, ಹೇಮಾವತಿ ನದಿಗಳು ಹರಿಯುತ್ತಿದ್ದು ಕನ್ನಡ ನಾಡು ಸಂಪದ್ಭರಿತವಾಗಿದೆ. ಕಾವೇರಿಯಿಂದ ಮಾ ಗೋದಾವರಿ ವರಮೆರ್ಪ ನಾಡದ ಕನ್ನಡದೊಳ್ ಎಂದು ಕನ್ನಡದ ಪ್ರಥಮ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ. ಭಾರತದಲ್ಲೇ ಕರ್ನಾಟಕದ ಸಂಸ್ಕೃತಿ ವಿಶಿಷ್ಟವಾದುದು. ಇಲ್ಲಿ ಅನೇಕ ಮತಗಳ ಹಾಗೂ ಅನ್ಯ ರಾಜ್ಯಗಳಿಂದ ಬರುವ ಜನರು ಅನ್ಯೋನ್ಯವಾಗಿ ವಾಸಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ವಿಜಯನಗರದ ಅರಸರು ಪ್ರಮುಖವಾಗಿ ಸಂಸ್ಕೃತಿಯ ಆಧಾರ ಸ್ತಂಭಗಳು.
ವಿಜಯನಗರದ ಅರಸರ ಕಾಲದಲ್ಲಿ ಸಾಹಿತ್ಯ ಸಂಗೀತ ಕಲೆಗಳಿಗೆ ಹೆಚ್ಚಿನ ಮಾನ್ಯತೆಯನ್ನು ನೀಡಲಾಗಿತ್ತು. ಬೇಲೂರು ಹಳೆಬೀಡುಗಳಲ್ಲಿ ಕಂಡುಬರುವ ಶಿಲ್ಪಕಲೆ ಚಾಲುಕ್ಯರ ಶಿಲ್ಪಕಲೆಗೆ ಸಾಕ್ಷಿಯಾಗಿವೆ. ಶ್ರವಣ ಬೆಳಗೊಳದಲ್ಲಿ ಸ್ಥಾಪಿತಗೊಂಡಿರುವ ಗೊಮ್ಮಟೇಶ್ವರನ ಮೂರ್ತಿಯು ಅತ್ಯಂತ ವೈಭವದಿಂದ ರೂಪುಗೊಂಡಿದೆ. ಬಿಜಾಪುರದಲ್ಲಿರುವ ಗೋಳಗೊಮ್ಮಟ ವಿಶ್ವದ ವಿಸ್ಮಯಗಳಲ್ಲಿ ಒಂದೆಂದು ಗುರುತಿಸಲಾಗಿದೆ. ಕರ್ನಾಟಕದ ವಾತಾವರಣವು ಸಮಶೀತೋಷ್ಣವಾಗಿದ್ದು ಇದರಿಂದ ಮನಸ್ಸಿಗೆ ಸಂತೋಷವೂ ಸಮಾಧಾನವೂ ದೊರೆಯುವುದು. ಇಂಥ ಸಂಪದ್ಭರಿತ ಮಣ್ಣಿನಲ್ಲಿ ಹುಟ್ಟಿದ ನಾವೇ ಧನ್ಯರು ಎಂದು ಹೇಳುತ್ತಾ, ನನಗೆ ಈ ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟ ನನ್ನ ಗುರುಗಳಿಗೆ ವಂದಿಸುತ್ತಾ ನನ್ನೇ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ತನಿಷ್ಕ. ಇನ್ನು ಮುಂದಿನ ಕಾರ್ಯಕ್ರಮ, ನಾನಾಗಲೇ ಹೇಳಿದಂತೆ ನಮ್ಮ ಉಳ್ಳಾಲಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತಹ ಎರಡು ಸಂಘಟನೆ, ಮಾರುತಿ ಹಾಗೆ ಬ್ರದರ್ಸ್. ಈ ಎರಡೂ ಸಂಘಟನೆಗೆ ಇತ್ತೀಚೆಗೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಮಾರುತಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆ ಬ್ರದರ್ಸ್ ಇವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುತ್ತದೆ. ನಮ್ಮೆಲ್ಲರ ಈ ಊರಿನಲ್ಲಿರುವಂತಹ ಎಲ್ಲರ ಆದ್ಯ ಕರ್ತವ್ಯ ಏನಂತ ಹೇಳಿದರೆ ಅವರನ್ನು ಸನ್ಮಾನಿಸುವುದು. ಯಾಕಂತ ಹೇಳಿದರೆ ಈ ಪ್ರಶಸ್ತಿಗಳು ಸುಮ್ಮನೆ ಸಿಗುವುದಿಲ್ಲ, ಅದರ ಹಿಂದೆ ತುಂಬ ಕಠಿಣವಾದಂತಹ ಪರಿಶ್ರಮ ಇದೆ, ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಇಂತಹ ಉನ್ನತ ಪ್ರಶಸ್ತಿಗಳನ್ನು ಅವರನ್ನು ಅರಸಿ ಬಂದಿದೆ. ಹಾಗಾಗಿ ನಮ್ಮ ಸಂಸ್ಥೆಯೊಂದು ಆ ಇಬ್ಬರನ್ನ, ಆ ಸಂಸ್ಥೆಯ ಪರವಾಗಿ, ಆ ಸಂಘಟನೆಯ ಪರವಾಗಿ ಅವರಿಬ್ಬರನ್ನ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ನಾವು ಇಂದು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಅವರು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಿರುವುದು ಕರಾವಳಿಯ ಕಲಾ ಗುರುಕುಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮದನಾರಿ ಶಿವನ ಅಡುಂಬುಲ, ಕಡಲ ತೀರದಿ ಕಂಗೊಳಿಸಿರುವುದು ಕರಾವಳಿಯ ಕಲಾ ಗುರುಕುಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮದನಾರಿ ಶಿವನ ಅಡುಂಬುಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮಂತ್ರನಾಟ್ಯ ಕಲಾ ಗುರುಕುಲ. ಗುರುಕುಲವಿಲ್ಲಿ ದೊರೆವುದು ಮಗ ಧಪ ನಿಸನಿದ ಗರಿ ಮಗರಿ ಸಾನಿದ ಮಮನಿ ಗರಿ ಮಗ ಧಪ ನಿಸನಿದ ಗರಿ ಮಗರಿ ಸಾನಿದ. ನಮ್ಮ ಮಿತ್ರರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಯುವಕ ಮಂಡಲ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ವರದರಾಜ್ ಬಂಗೇರ ಇವರು ಎರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ನಮ್ಮ ಶ್ರವಣ್ ಉಲ್ಲಾಲ್ ವಿದ್ವಾನ್ ಶ್ರವಣ್ ಉಲ್ಲಾಲ್ ಮೇರೆ ಎಂಕ್ಲೆ ಗಂಜಿ ಕಾಲ್ ಮಂದಿತ್ತೀರಿ ಎಂಕಿ ಇಂಚೆ ಒಂಜಿ ಕಾರ್ಯಕ್ರಮಕ್ಕೆ ಈರು ಬರಡು ಬಂದು ಬಕ ಎಂಕ ಅಪಗ ನೈತ ನೆನಪುಲು ಇತ್ತು ಎಂಕ ಗೋಡ್ಯಾರ ವಾಟ್ಸಪ್ ಬಿಡ್ತುವುದೇ ಗೊತ್ತಾಂಡು ಒಂದೇ ಕಾರ್ಯಕ್ರಮ ಎಂಕುಲು ಅತಿಥಿ ಆದ ಬಾರ್ದೇರು ಬಂದು ಎಂಕಿ ಶಾಕ್ ಆಂಡಿ ಸರ್ ಈರು ಪಂತಿನ ಎಂಗೆ ನೆನಪೀಚೆ ಅಂದ್ ಬಂದು ಇಜ್ಜಿ ಈರು ಬರಡೆ ಬಂದು ಎಂಗೆ ಬೈದೆ ಬಾಕಿ ಎರಡು ಸ್ಪೀಕರ್ನಕ್ಲ ಪಂಡೀರು ವೇದಿಕೆಡು ಪಾತ್ಯರ್ ನಂಚಿನ ವ್ಯಕ್ತಿನಕುಲು ಹತ್ತು ನಿಜವಾದಲ್ಲ ಅಂದು ಎಂಕುಲು ವೇದಿಕೆಡು ಪಾತ್ಯರ್ ನಂಚಿನ ವ್ಯಕ್ತಿನಕುಲು ಹತ್ತು ಪಂಡ ಆತು ಜೋರ್ದ ವ್ಯಕ್ತಿನಕುಲು ಹತ್ತು ಜನಕುಲ್ನ ಪ್ರೋತ್ಸಾಹ ಸಹಕಾರದಂದು ಇತ್ತೆ ವೇದಿಕೆಡು ಪಾತ್ರಡೆ ಆತು ಬತ್ತದು ಅಂಚಲ್ಪನಾಗ ಡಾಕ್ಟರ್ ಅರುಣ್ ಉಲ್ಲಾಲುಲ್ಲೇರು ಅರ್ನೇದಿರೆಂಗುಲ್ ಪಾತ್ಯರ ದಾಲ ಇಜ್ಜಿನಿಟ್ಟು ರೇಪನ್ನಾಗ ಅರ್ನಂಚಿನ ವ್ಯಕ್ತಿನೆದಿರೆಂಗುಲ್ ದಾದ ಪಾತ್ಯರ ಉಂಡು ಆಂಡಲ ಮಾರುತಿ ಜನಸೇವಾ ಸಂಘದ ಇತ್ತೆ ಒಂಜಿ ನಿಧಿ ಸಂಗ್ರಹ ಪನ್ಪಿನ ಒಂಜಿ ವಿಚಾರೋಡಿ ಯಾನ್ ಪನ್ಪುಂಡು ಬಂದಾಂಡ ಮೊಕ್ಲೆಗ್ ಈ ರಡ್ಡು ಜೋಕುಲ್ನ ಕ್ಯಾನ್ಸರ್ ಪೀಡಿತವೈನಂಜಿ ರಡ್ಡು ಜೋಕ್ಲೆಗ್ ಈ ಮಾರುತಿ ಜನಸೇವಾ ಸಂಘ ಎಕುಲು
ಐಕ್ ಬೋರ್ಡಾಪಿನಂಚಿನ ಹೆಚ್ಚಿನ ಪ್ರೋತ್ಸಾಹ ಬೋರ್ಡು ಹೆಚ್ಚಿನ ಸಹಕಾರ ಬೋರ್ಡು ಅದನ್ನು ಖಂಡಿತವಾದಲು ಕೊಡ್ಪ ಅವೇನು ಯಾನ್ ಈ ವೇದಿಕೆ ಬಂದಿಲ್ಲ ಯಾಪನ್ನ ಎಂಕ್ಲೆಗೆ ಏತೋ ಪೇಷಂಟ್ನಗಳು ಹೆಂಗ ಸಂಸ್ಥೆ ಬರ್ಪೇರಿ ಆಂಡಲ ಕ್ಯಾನ್ಸರ್ ಪೀಡಿತವಾಯಿನ ಒಂಜಿ ಪೇಷಂಟ್ನಕ್ಲೆಗ್ ವಿಶೇಷವಾದ ಒಂಜಿ ಎಂಬುಲು ಸಂಗ್ರಹ ಅನ್ನದ ಒಂದನ್ನು ಕಾಸ್ತ ಒಂದನ್ನು ಕೊರೊಂದಿಲ್ಲ ಐಕೋಸ್ಕರ ಐತ ಪ್ರೊಸೀಜರ್ ಉಂಡು ದಯಮಂತದ ನೆತ್ತ ಮುಂದಲತ್ತ ವಯಸ್ಸಿನಗಳು ಈ ಒಂಜಿ ಪ್ರಯೋಜನವನ್ನು ಪಡೆಯಲು ಒಂದು ವಿನಂತಿ ಮಂತಂದಿಲ್ಲ ಅಂಚನೆ ಇತ್ತೇನೆ ಮೇರೆ ಬಂಡೇರು ವಿದ್ವಾನ್ ಶ್ರೀ ಶ್ರವಣ್ ಉಲ್ಲಾಲ್ ಮೇರೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದಿತ್ತಂದು ಅಂಚನೆ ಅರ್ನ ಈ ಒಂಜಿ ನಾಟ್ಯೋಡು ಪುಡಲ ಈ ಕರ್ನಾಟಕ ರಾಜ್ಯ ಪ್ರಶಸ್ತಿ ಐನಂತ ಬಗ್ಗೆ ತಿಕ್ಕಡ್ ಬಂದು ಪ್ರಾರ್ಥನೆ ಬಂತಂದು ಇಂಥ ಪಾತ್ರೆ ಅವಕಾಶ ಮಂತು ಕೊರ್ನಂಚಿನ ಈ ಸಂಸ್ಥೆದ ಅಧ್ಯಕ್ಷರ ಬಕ್ಕ ಪದಾಧಿಕಾರಿಗಳಿಗೆ ವಂದನೆ ಮಂತಂದು ಸುಲ್ಮೇಲ್ ವರದರಾಜ್ರೆ ನಿಖಿಲ್ನ ಸಹಕಾರ ಯಾಪಲ ಇಂಚನೆ ಇಂಕ್ಲಮಿ ತುಪ್ಪಡೆ ಅಂಚನೆ ಒಂಜಿ ದುಃಖದ ವಿಚಾರ ಅದಂದು ಬಣ್ಣದಂಡ ಇಂಕ್ಲೆ ಇತ್ತೆ ರಡ್ಡು ಜೋಕ್ಲೆಗಿತ್ತೆ ಕ್ಯಾನ್ಸರ್ ಪೀಡಿತ ಜೋಕ್ಲೆಗೆ ಕಲೆಕ್ಷನ್ ಮನ್ಪೇರೆ ಪಿದಾಡ್ದ ಐಟ್ ಜಾಹ್ನವಿ ಪನ್ಪಿನ ಪಡ ಇತ್ತೆ ಅನ್ಪಿರೋಪನ ಕಾಲ್ ಬರ್ತೇನೆ ಒಂಚೂರು ಕಂಡೀಷನ್ ಕ್ರಿಟಿಕಲ್ ಉಂಡುಗೆ ಅಂಚೆ ಅದು ಬೇತೆ ಹಾಸ್ಪಿಟಲ್ಡ್ ಮಿತ್ತದ ಒಂಚೂರು ಟೆಸ್ಟ್ ಮಾತ ಉಂಡುಗೆ ಅಂಚೆ ಅದು ದಲ ಅಂಚಿನ ಒಂದು ಇಜ್ಜಿ ಅಣ್ಣ ಒಂಚೂರು ಮುಲ್ಪ ಒಂಚೂರು ಪ್ರಾಬ್ಲಮ್ ಆತನ ಅಂಚ ಅವ್ರನ್ನ ಪಪ್ಪ ಹಿಂಗೆ ಕಾಲ್ ಮಲ್ತ ಬಂಡೇರು ದೇವೇಡ್ ಒಂಜಿ ನಟೋನ್ಗ ಬಾಲೆಗೆ ದಾಲ ಆವರೆ ಬಲ್ಲಿ ಬಂದು ತುಂಬಾಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬ್ರದರ್ಸ್ ಯುವಕ ಮಂಡಲ ನೇತಾ ಗುರ್ಕಾರ್ ರಾಯ್ ನಂಚಿತ್ತನ ಶ್ರೀ ರಾಜೇಶ್ ಪುತ್ರನ್ ನಮ್ಮೊಟ್ಟಿಗೆ ಉಳ್ಳೇರು 6 ಪಾತೆಯೋಡು ಬಂದಕ್ಕೆ ಏನೋದಲ್ಲ ಮಂತ್ರ ನಾಟ್ಯಕಲಾ ಗುರುಕುಲ ರಿಜಿಸ್ಟರ್ ಮಂತ್ರೋತ್ಸವ ಕನ್ನಡ ಸಂಸ್ಕೃತಿಯ ಅನಾವರಣದ ಇವತ್ತಿನ ಈ ವೇದಿಕೆಯಲ್ಲಿರುವಂಥ ಉದ್ಘಾಟನೆ ಮಾಡಿರುವಂಥ ಶ್ರೀಯುತ ರೋದೇಶ್ ಬಂಗೇರ್ರವರೇ, ಹಾಗೆಯೇ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ ಜಗದೀಶ್ ಆಚಾರ್ಯರವರೇ, ಮಾರುತಿ ಯುವಕ ಮಂಡಲದ ಅಧ್ಯಕ್ಷರಾದಂಥ ಶ್ರೀಯುತ ವರದರಾಜ್ ಬಂಗೇರ್ರವರೇ, ಹಾಗೆಯೇ ಉಪನ್ಯಾಸ ನೀಡಲಿರುವಂಥ ಶ್ರೀಯುತ ಅರುಣ್ ಉಲ್ಲಾಲ್ರವರೇ. ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಯಾಕೆಂದರೆ ನಾವು ಪಾಶ್ಚಾತ್ಯ ಸಂಸ್ಕೃತಿಯ ಅತ್ತ ಹೋಗ್ತಿರುವಾಗ ಇವತ್ತು ವಿದ್ವಾನ್ ಶ್ರವಣ್ ಉಲ್ಲಾಲ್ರವರು ಹಲವಾರು ಕಡೆ ಇಂಥ ಒಂದು ನಾಟ್ಯಗಳನ್ನು ಪ್ರದರ್ಶಿಸ್ತಾ ತಮ್ಮ ಮಕ್ಕಳಿಗೆ ಕೂಡ ಅದನ್ನು ದಾರಿ ಎಳೆಯುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವತ್ತು ಅಂಥ ಒಂದು ನೃತ್ಯದ ಮುಖಾಂತರ ಕ್ರೀಡೆಯಲ್ಲಿ ಕೂಡ ತೊಡಗಿಸಿಕೊಳ್ಳುವಂಥ ದೃಷ್ಟಿಯಿಂದ ಅವರು ಇವತ್ತೊಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಜಾಸ್ತಿ ಮಾತಾಡಲಿಕ್ಕಿಲ್ಲ, ಯಾಕಂದರೆ ನಮ್ಮ ಕನ್ನಡ ಸಂಸ್ಕೃತಿಯ ಬಗ್ಗೆ ಈಗಾಗಲೇ ನಮ್ಮ ಮಗು ಈಗಾಗಲೇ ಎಲ್ಲ ಒಂದು ರೀತಿಯಾದಂಥ ಎಲ್ಲರಿಗೂ ತಿಳಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಬರುವಂಥವರು ನಮ್ಮ ಅರುಣ್ ಉಲ್ಲಾಲ್ರವರು. ಅರುಣ್ ಉಲ್ಲಾಲ್ ಬಂದರೆ ಇಲ್ಲಿ ವೇದಿಕೆಯಲ್ಲಿ ನಾವೇನು ಮಾತಾಡೋದಂಥದ್ದು ಏನಿಲ್ಲ. ಯಾಕೆಂದರೆ ಅವರಿದ್ದರೆ ಅರುಣ್ ಉಲ್ಲಾಲ್ ಮಾತಾಡೋದಂದರೆ ಒಂದು ಕಿವಿಯನ್ನು ಕ್ಲೀನಾಗಿ ಇಟ್ಕೊಡ್ಬೇಕು. ಯಾಕಂದರೆ ಯಾವ ಪ್ರತಿಯೊಂದು ವಿಚಾರವನ್ನು ಅವರು ಮನಸ್ಸಿಗೆ ತಾಗುವ ರೀತಿಯಲ್ಲಿ ನಮ್ಮ ಒಂದು ತುಳುನಾಡಿನ ಸಂಸ್ಕೃತಿಯ ಬಗ್ಗೆ, ದೇಶದ ಸಂಸ್ಕೃತಿಯ ಬಗ್ಗೆ ತಿಳಿಸುವಂಥ ಕಾರ್ಯವನ್ನು ಅವರು ಮಾಡ್ತಾರೆ. ನಾವಿವತ್ತು ಶ್ರವಣ್ ಉಲ್ಲಾಲ್ರವರು ನಮ್ಮ ಆತ್ಮೀಯರು, ನಮ್ಮ ಹಳೆ ವಿದ್ಯಾರ್ಥಿ ಕೂಡ. ಅವರಿವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗಿ ಸನ್ಮಾನ ಇದೆ ಅಂತ ಅವರು ಹೇಳಿಲ್ಲ. ಇವತ್ತು ನಿಮ್ಮನ್ನು ಗೆಸ್ಟ್ ಆಗಿದೆ, ಅದಕ್ಕೋಸ್ಕರ ನಾವು ಬಂದಿದ್ದೇವೆ. ಅವರು ಇವತ್ತು ನಮ್ಮನ್ನು ಗೌರವಿಸಿದ್ದಾರೆ. ಎಷ್ಟು ಸನ್ಮಾನ ಆಗಿದೆ ಅಷ್ಟು ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಸನ್ಮಾನ ಸ್ವೀಕರಿಸಿದ ನಂತರ ನಮ್ಮ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಉಂಟು. ಯಾಕೆಂದರೆ ಒಂದು ಸಮಾಜದಲ್ಲಿ ನಾವೊಂದು ಉನ್ನತ ಸ್ಥಾನಕ್ಕೆ ಹೋದಾಗ ನಮ್ಮನ್ನು ಭಾಳಷ್ಟು ಜನ ಸಹಾಯ ಕೇಳುವಂಥವರು ಭಾಳಷ್ಟು ಜನ ಉಟ್ಕೊಳ್ತಾರೆ. ಎಲ್ಲರಿಗೂ ಕೂಡ ಸಹಾಯ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಇನ್ನು ಕೂಡ ಅಂಥ ಒಂದು ಸಹಾಯ ಮಾಡುವಂಥ ಅವಕಾಶ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಶ್ರವಣ್ ಉಲ್ಲಾಲ್ರವರಿಗೆ ವಂದನೆಯನ್ನು ಸಲ್ಲಿಸಿದ ನನ್ನ ಅವಕಾಶಕ್ಕಾಗಿ ತಮಗೆ ಎಲ್ಲರಿಗೂ ವಂದಿಸಿದ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ರಾಜೇಶ್ ಅವರಿಗೆ. ನಿಮ್ಮ ಕೂಡ ಸಹಕಾರ ಸದಾ ನಮ್ಮ ಸಂಸ್ಥೆಯ ಜೊತೆಗೆ ಹೀಗೆ ಯಾವತ್ತೂ ಇರಲಿ ಅಂತ ನಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ, ಮೊಗವೀರ ಸಂಘ ಹಾಗೂ ಮೊಗವೀರ ಶಾಲೆಯ ಜೊತೆ ನಮ್ಮ ಒಡನಾಟ ಇಂದಿನದ್ದಲ್ಲ. ಬಾಲವಾಡಿಯಿಂದ ಹಿಡಿದು ಇದೇ ಶಾಲೆಯ PUC ಅಂದರೆ ಶ್ರವಣ್ ಉಳ್ಳಾಲ್ ಅವರು ಬಾಲವಾಡಿಯಿಂದ ಹಿಡಿದು 7ನೇ ತರಗತಿವರೆಗೆ ಉಳ್ಳಾಲ ಮೊಗವೀರ ಶಾಲೆಯಲ್ಲಿ ಕಲಿತದ್ದು. ನಾನು 1ನೇ ಬಾಲವಾಡಿಯಿಂದ ಹಿಡಿದು 2nd PUC ಇದೇ ಶಾಲೆಗಳಲ್ಲಿ ಕಲಿತವನು. ಅಂದರೆ ಮೊಗವೀರ ಶಾಲೆ 7ನೇ ತರಗತಿವರೆಗೆ, ಆಮೇಲೆ 8ನೇ ತರಗತಿಯಿಂದ 2nd PUC ಇದೇ ಶಾಲೆಯಲ್ಲಿ ಕಲಿತವನು. ಹಾಗಾಗಿ ನಮಗೆ ಈ ಶಾಲೆಯ ಜೊತೆ ಈ ಸಂಸ್ಥೆಯ ಜೊತೆ ಹಿಂದಿನಿಂದಲೂ ನಮಗೆ ಒಂದು ಸಂಬಂಧ ಇದೆ.
ಹಾಗಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಈ ಸಂಸ್ಥೆಗೆ ಸಂಬಂಧಪಟ್ಟವರು ಯಾರಾದರೂ ಒಬ್ರು ಸಹಕಾರ ನಮ್ಮ ಜೊತೆ ಸಹಕಾರ ಯಾವತ್ತಿಗೂ ಇದ್ದೇ ಇರ್ತಾರೆ, ಕೊಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಇಂದಿನ ನಾವೆಲ್ಲರೂ ಕಾತರದಿಂದ ಕಾಯ್ತಿರುವಂತಹ ಗತಿಸುತ್ತಿರುವ ಜಾನಪದ ಆಚರಣೆಗಳ ಬಗ್ಗೆ ನಮಗೊಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಮುಂದೆ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ಇವತ್ತು ಬಂದಿದ್ದಾರೆ. ಭಾರತ ಅನೇಕ ವಿಷಯಗಳಲ್ಲಿ ಸಮೃದ್ಧವಾದಂತಹ ರಾಷ್ಟ್ರ. ಅದರಲ್ಲಿ ಮುಖ್ಯವಾದದ್ದು ಒಂದು ಆಧ್ಯಾತ್ಮ, ಎರಡು ಜನಪದ ಆಚರಣೆಗಳು. ನೀವು ಭಾರತದ ಒಂದೊಂದು ರಾಜ್ಯ ಬಿಡಿ, ಒಂದೊಂದು ಜಿಲ್ಲೆಗೆ ಹೋದರೂ ಕೂಡ ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಚರಣೆಗಳನ್ನು ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಮ್ಮ ತುಳುನಾಡಿನಲ್ಲಿ ಅಂತಲೇ ಅನೇಕ ಕಡೆಗಳಲ್ಲಿ ಅದೆಷ್ಟೋ ಜನಪದ ಆಚರಣೆಗಳು ಇಂದಿಗೆ ಗತಿಸ್ತಾ ಇದೆ. ಯಾಕೆ ಕಾರಣ ಏನು ಅಂತ ಹೇಳುವುದನ್ನು ಅವರು ಬಿಡಿಸಿ ಹೇಳ್ತಾರೆ. ತುಳುನಾಡಿನಲ್ಲಿ ದೈವದ ಕಾಲದಲ್ಲಿ ಒಂದು ಮಾತು ದೈವ ತನ್ನ ನಂಬಿದಂತಹ ಭಕ್ತರಿಗೆ ಕೊಡ್ತದೆ, ಪರತ್ತೇನು ನಿಗಿಪಡೆ ಹೊಸತ್ತೇನು ತೋಡಡೆ ಅಂತ. ಅಂದರೆ ಹಿಂದಿನಿಂದ ಬಂದದ್ದು ಯಾವುದಿದೆ ಅದನ್ನು ಬಿಟ್ಟು ಹೊಸತನಕ್ಕೆ ಜಾಸ್ತಿ ಮಾರು ಹೋಗಬೇಡಿ, ಹೊಸತನ ಬೇಕು ಹಾಗಂತ ಹೇಳಿ ಎಲ್ಲ ಹೊಸತನ ಅಲ್ಲ. ಹಾಗಾಗಿ ಈ ಗತಿಸುತ್ತಿರುವ ಜನಪದ ಆಚರಣೆಗಳ ಬಗ್ಗೆ ಒಂದೆರಡು ನಮಗೆ ವಿಷಯಗಳನ್ನು ನಮಗೆ ಅದು ಯಾಕೆ ಗತಿಸ್ತಾ ಇದೆ, ಗತಿಸದೇ ಇರದಂತೆ ಅದನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವುದನ್ನು ನಮಗೀಗ ಅರುಣ್ ಉಳ್ಳಾಲ್ ರವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾಳೆ, ಬೆಟ್ಟದ ಮೇಲೆ ಮನೆಯನ್ನು ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ ಅಂತ. ಅದೇ ರೀತಿ ನಾವು ಶಾಲಾ ಮೈದಾನದಲ್ಲಿ ಕೂತು ಬಿಸಿಲಿಗೆ ಅಂಜಬಾರದು, ಸಹಜವಾಗಿ ಮೈ ಒಡ್ಲಿಕ್ಕಿರುವಂಥ ಒಂದು ಅವಕಾಶ ಅಂತ ಅಂದುಕೊಳ್ಳುವ. ಹಾಗೆ ನೋಡಿದರೆ ವೇದಿಕೆಯವರಿಗೆ ಜವಾಬ್ದಾರಿ ಹೆಚ್ಚು ಎನ್ನುವ ಕಾರಣಕ್ಕೆ ನಮಗೆ ಸ್ವಲ್ಪ ಬಿಸಿಲಿನ ಝಳ ದಾಡ್ತಾ ಇದೆಯೇನು. ಸಂತೋಷ. ಬಹಳ ಅಚ್ಚುಕಟ್ಟಾದ ಕಾರ್ಯಕ್ರಮ, ಒಂದು ಆಪ್ತವಾಗಿರುವಂತಹ ಸಮಾರಂಭ. ಮಂತ್ರನಾಟ್ಯ ಕಲಾ ಗುರುಕುಲ ಕಳೆದ 10 ವರ್ಷಗಳಿಂದ ಸಾಂಸ್ಕೃತಿಕ ಲೋಕದಲ್ಲಿ ತನ್ನದೇ ಆಗಿರುವಂತಹ ಗುರುತುಗಳನ್ನು ಊರ್ತಾ ಬಂದಿದೆ. ನಾನು ಯಾವತ್ತೂ ಹೇಳುವುದಿದೆ, ನೃತ್ಯ ಸಂಸ್ಥೆ ಆಗಿರಲಿ, ಸಂಗೀತ ಸಂಸ್ಥೆ ಆಗಿರಲಿ, ಸಾಹಿತ್ಯಪರವಾಗಿರುವಂತಹ ಸಂಘಟನೆಗಳಾಗಿರಲಿ, ಇವು ಹೆಚ್ಚು ಹೆಚ್ಚು ಹೃದಯ ಸಂಸ್ಕೃತಿಯನ್ನು ಬೆಳೆಸುವಂತಹ ಕೆಲಸವನ್ನು ಮಾಡಬೇಕು ಅಂತ. ಅದು ಹೇಗೆ? ವೇದಿಕೆ ಸಿಕ್ಕಾಗ ಅಭ್ಯಾಸಿಸಿದಂತಹ ನಾಟ್ಯವನ್ನು ಪ್ರದರ್ಶನ ಮಾಡುವುದರ ಜೊತೆಗೆ ಎಷ್ಟು ಹೊಸ ವಿಚಾರಗಳನ್ನು ವೈಚಾರಿಕ ನೆಲೆಯಲ್ಲಿ ದಾಟಿಸಲಿಕ್ಕೆ ಸಾಧ್ಯ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದನ್ನು ಕಾರ್ಯಗತಗೊಳಿಸಬೇಕು ಅಂತ. ನನಗೆ ಉಡುಪಿಯ ಮಟ್ಟಿಗೆ ಹೋಲಿಸಿದರೆ ದಕ್ಷಿಣ ಕನ್ನಡದಲ್ಲಿ ಇದರ ಪ್ರಮಾಣ ಕಡಿಮೆ. ಉಡುಪಿಯಲ್ಲಿ ಬಹುತೇಕ ಹೆಚ್ಚಿನ ಭರತನಾಟ್ಯ ಸಂಸ್ಥೆಗಳು ವೈಚಾರಿಕ ನೆಲೆಯ ಕೆಲಸಗಳನ್ನು ಬಹಳ ಗುರುತರ ಜವಾಬ್ದಾರಿ ಮುಖೇನ ಮಾಡ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಕೊಂಚ ಕಡಿಮೆ ಎನ್ನುವುದು ವಿಷಾದದ ಸಂಗತಿ ಮತ್ತು ಏಕೆ ಎಂಬ ಪ್ರಶ್ನೆ ಕೂಡ ಮೂಡುತ್ತದೆ. ಏಕೆಂದರೆ ವೈಚಾರಿಕವಾಗಿ ಬಹಳ ಸಿದ್ಧಿಪ್ರಸಿದ್ಧಿಗಳಿರುವಂತಹ ನಾಡು ನಮ್ಮದು. ಅದರಲ್ಲಿ ನಾನು ಆರಂಭದ ವರ್ಷಗಳಲ್ಲದಿದ್ದರೂ ಆನಂತರದ, ನನಗೆ ನೆನಪು ಪ್ರಕಾರ 5ನೇ ವರ್ಷದ ನಂತರದಲ್ಲಿ ಈ ಮಂತ್ರನಾಟ್ಯ ಕಲಾ ಗುರುಕುಲ ವೈಚಾರಿಕ ನೆಲೆಯಲ್ಲಿ ಮಕ್ಕಳ ಮನಸ್ಥಿತಿಯನ್ನು ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಹೇಳುವುದಾದರೆ, ದಿನೇಶ್ ಹೊಳ್ಳರಂತಹ ಪರಿಸರ ತಜ್ಞರನ್ನು ಕರೆಯಿಸಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಪೋಷಕರಿಗೆ ಏನು ಕೆಲಸಗಳನ್ನು ಮಾಡಬೇಕು, ಪರಿಸರ ಪ್ರಜ್ಞೆಯನ್ನು ಹೇಗೆ ರೂಢಿಸಿಕೊಳ್ಬೇಕು, ನಮ್ಮ ನಿಸರ್ಗಕ್ಕೆ ಸಂಬಂಧಪಟ್ಟ ಕರ್ತವ್ಯ ಯಾವುದು ಎಂಬುದನ್ನು ಮನದಟ್ಟಿ ಮಾಡಿಕೊಳ್ಳುವಂಥದ್ದು. ಇನ್ನೂ ಅನೇಕ ಆಲೋಚನೆಗಳನ್ನು ಮುಂದಿನ ದಿನಗಳಲ್ಲೆಲ್ಲ ಇಟ್ಟಿದ್ದಾರೆ. ಹೇಗೆ ನಮ್ಮ ಗ್ರಾಮೀಣ ಬುಡಕಟ್ಟು ಸಂಸ್ಕೃತಿಯ ಕೆಲ ವಿಚಾರಗಳನ್ನು ಮಕ್ಕಳಿಗೆ ಕಲಿಸಿಕೊಡಬೇಕು, ನಾಟ್ಯ ಅಲ್ಲದೆ ಅದಕ್ಕೆ ಸಹಮತ ಇರುವ, ಪೂರಕವಾಗಿರುವ ಮತ್ತು ಆ ನಾಟ್ಯಕ್ಕೆ ಪ್ರೇರಣೆ ಕೊಡುವಂತಹ ಜೀವನ ಮೌಲ್ಯಗಳನ್ನು ಈ ಮೂಲಕ ಅಭ್ಯಾಸ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರುವುದು ಬಹುಶಃ ಉಳ್ಳಾಳದ ಮಟ್ಟಿಗೆ ಇದು ತೀರ ಅಪೂರ್ವವಾದ ಸಂಗತಿ ಮತ್ತು ಚಪ್ಪಾಳೆಗೆ ಯೋಗ್ಯವಾದ ಸಂಗತಿ ಅಂತ ನಾನು ಅಂದುಕೊಳ್ತೇನೆ. ಆ ನೆಲೆಯಲ್ಲಿ ನೃತ್ಯಾಭ್ಯಾಸ, ರಂಗ ಪ್ರದರ್ಶನದ ಜೊತೆಗೆ ಇಂತಹ ಬೇರೆ ಬೇರೆ ನೆಲೆಯ ವಿಚಾರಗಳನ್ನು ಈ ಎಳೆವೆಯ, ಅದು ಬಹಳ ಮುಗ್ಧವಾದ ಹದವಾದ ಮನಸ್ಸಿಗೆ ದಾಟಿಸುವಂಥ ಕೆಲಸ ಆಗಲಿ. ಏಕೆಂದರೆ ನಮ್ಮಲ್ಲಿ ಎಳವೆಯಲ್ಲಿ ಏನು ಹೇಳಿದರು, ಅದು ಹಸಿಗೋಡೆಗೆ ಕಲ್ಲು ಎಸೆದಂತೆ ಬಹಳ ಢಾಳಾಗಿ ಗಟ್ಟಿಯಾಗಿ ಅಲ್ಲಿ ನೆಲೆ ಊರುತ್ತದೆ. ಹಾಗೆ ಈಗ
ನಾಟ್ಯದ ಗುರುಗಳು, ನಾಟ್ಯ ಸಂಸ್ಥೆ ಅದು ತಾಯಿ ಹೇಳಿದಷ್ಟೇ ಆಪ್ತವಾದಂತಹ ಭಾಷೆಯಲ್ಲಿ ಹೇಳ್ತದೆ. ಹಾಗಿರುವಾಗ ನಾಟ್ಯ ಗುರುಗಳು ಹೇಳಿದರು, ನಾಟ್ಯ ಸಂಸ್ಥೆಯಲ್ಲಿ ಅಂತ ವಿಚಾರಗಳು ಗೊತ್ತಾಯಿತು ಎನ್ನುವಂಥದ್ದು ಬರಿಯ ಒಂದು ಸಣ್ಣ ಸೀಮಿತ ವ್ಯಾಪ್ತಿಯನ್ನು ವಿಸ್ತಾರ ಮಾಡುವಲ್ಲಿ, ಒಂದು ಸೀಮೋಲ್ಲಂಘನಗೊಳಿಸುವಲ್ಲಿ ಬಹಳ ಮುಖ್ಯವಾದ ಜವಾಬ್ದಾರಿ ಎಂಬುದು ನನ್ನ ಅಂಬೋಣ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜೊತೆಗಾರಿಕೆ ಇರುವ ಕಾರಣ ಕನ್ನಡ ಸಂಸ್ಕೃತಿಯ ಅನಾವರಣ, ನಶಿಸುತ್ತಿರುವಂತಹ ಗತಿಸುತ್ತಿರುವಂತಹ ಜನಪದ ಆಚರಣೆಗಳು ಎನ್ನುವುದರ ಬಗ್ಗೆ ಉಪನ್ಯಾಸ ಅಂತ ಹೇಳಿದ್ದಾರೆ. ಇವರೆಗೆ ಮಾತನಾಡಿದ ಅಣ್ಣಂದಿರಲ್ಲ ನನ್ನ ಜವಾಬ್ದಾರಿಯನ್ನೇ ಹೆಚ್ಚು ಮಾಡಿದ ಹಾಗೆ ಕಾಣ್ತದೆ. ಏಕೆಂದರೆ ನನಗೆ ನಮ್ಮ ಹೆಚ್ಚೇನು ಮಾತಾಡುವವರಿಲ್ಲ, ಅವರು ಮಾತಾಡ್ತಾರೆ ಅಂತ ಹೇಳಿ ನಾನು ಹಾಗೆ ಹೇಳುವಾಗಿಲ್ಲ. ಬೇರೆ ಪಾತ್ರ ಗೊತ್ತುಂಟು ಹಾಗಲ್ಲ, ಏಕೆಂದರೆ ನನ್ನನ್ನು ಕರೆದಿರುವುದೇ ಮಾತಿಗೋಸ್ಕರ, ಉಪನ್ಯಾಸಕ್ಕೆ. ಹಾಗಾಗಿ ಉಪನ್ಯಾಸ ಎಂದಾಕ್ಷಣ ತಲೆ ಮೇಲೆ ದಾಟಿ ಹೋಗುವ ವಿಚಾರಗಳನ್ನಲ್ಲ. ನೀವು ಹೆಚ್ಚು ವಿದ್ಯಾರ್ಥಿಗಳಿರುವ ಕಾರಣ ಎರಡು ಸಂಗತಿಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಉಪನ್ಯಾಸಕ್ಕೆ ಒಂದೇ ವಿಷಯ ಕೊಡುವುದು. ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಅನಾವರಣ ಮತ್ತು ನಶಿಸುತ್ತಿರುವಂತಹ ಜನಪದ ಆಚರಣೆಗಳು ಎರಡು ಪರಸ್ಪರ ಪೂರಕ ಹೌದು, ಭಿನ್ನವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇರುವಂಥ ವಿಚಾರಗಳು ಹೌದು. ಕನ್ನಡ ಸಂಸ್ಕೃತಿ ಅನಾವರಣ ಎನ್ನುವುದರ ಬಗ್ಗೆ ಒಂದೆರಡು ಮಾತು. ನಮಗೆಲ್ಲರಿಗೂ, ಬಹುಶಃ ಇಲ್ಲಿರುವ ಇಷ್ಟು ಮಂದಿಯಲ್ಲಿ ಎಲ್ಲರಿಗೂ ತಿಳಿದಿರುವಂತಹ ಭಾಷೆ ಕನ್ನಡ. ಇದರಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಅಭ್ಯಾಸ ಮಾಡುವ ಮಕ್ಕಳೊಮ್ಮೆ ಕೈ ಮೇಲೆ ಎತ್ತಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಓಕೆ, ಕೈ ಕೆಳಗಾಗಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಒಮ್ಮೆ ಕೈ ಮೇಲೆ ಹಾಕಿ. ಇದು ಕನ್ನಡ ಮತ್ತು ಸಂಸ್ಕೃತಿಯ ಅನಾವರಣ. ಪ್ರಗತಿಯ ಲಕ್ಷಣ ಹೌದು, ಹೊಸತನ ಹೌದು, ಕಾಲದ ಅವಶ್ಯಕತೆ ಹೌದು, ಎಲ್ಲ ಒಪ್ಪಿಕೊಳ್ಳೋಣ. ಇಂಗ್ಲಿಷ್ ಮೀಡಿಯಂ ಅಂತ ಯಾರೆಲ್ಲ ಕೈ ಮೇಲೆ ಹಾಕಿದ್ದೀರೋ, ನೀವು ಶಿಕ್ಷಣದ ಮಾಧ್ಯಮವಾಗಿ ಮಾತ್ರ ಇಂಗ್ಲಿಷನ್ನು ಅಭ್ಯಾಸ ಮಾಡ್ತೀರಿ, ಬದುಕಿನ ಭಾಗವಾಗಿ ಅಲ್ಲ. ನಮ್ಮಲ್ಲೊಂದು ಮಾತಿದೆ, ವಿದೇಶಿ ವಿದ್ವಾಂಸರು ಗುರುತಿಸಿರುವಂಥದ್ದು. ಒಂದು ಸಂಸ್ಕೃತಿಯನ್ನು ನಾಶ ಮಾಡುವುದಕ್ಕೆ ಅತ್ಯಂತ ಸುಲಭದ ದಾರಿ ಯಾವುದಂತ ಕೇಳಿದರೆ, ಆ ಸಂಸ್ಕೃತಿ ಒಳಗೊಂಡ ಭಾಷೆಯನ್ನು ನಾಶ ಮಾಡುವುದು. ತುಳುವನ್ನು ನಾಶ ಮಾಡಬೇಕೆ? ಇಡೀ ಉಳ್ಳಾಳ ದಕ್ಷಿಣ ಕನ್ನಡ ನಾಡಿನಾದ್ಯಂತ ತುಳು ಮಾತನಾಡಬಾರದು ಎಂಬುವ ಒಂದು ಸುತ್ತೋಲೆ ಹೊರಡಿಸಿ, ತುಳು ಮಾತನಾಡಬಾರದು ಎನ್ನುವ ಸುತ್ತೋಲೆ ಅಧಿಕೃತವಾಗಿ ಜಾರಿಯಾಗಿ 1 ವರ್ಷ ಆಗುವಾಗಲೇ ತುಳು ಸಂಸ್ಕೃತಿ ತಗ್ತಾ ಬರ್ತದೆ. ಹಾಗೆ ಕನ್ನಡವು ನೀವು ಶಾಲೆಯ ಮಾಧ್ಯಮವಾಗಿ ಮಾತ್ರ, ಶಿಕ್ಷಣದ ಅನುಸಂಧಾನಕ್ಕೋಸ್ಕರ ಮಾತ್ರ ಇಂಗ್ಲಿಷನ್ನು ಅಭ್ಯಾಸ ಮಾಡುವ. ಉಳಿದ ಹಾಗೆ ಬದುಕು ಇರುವುದು ನಿಮ್ಮದೇ ಆದ ಮನೆಯಲ್ಲಿ ಮಾತನಾಡುವ ಒಂದು ಭಾಷೆ ಉಂಟು ನೋಡಿ. ಅದು ಬ್ಯಾರಿ ಭಾಷೆ ಆಗಿರ್ಬೋದು, ತುಳು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಕೊಂಕಣಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು. ಈ ಭಾಷೆ ಇದು ಬದುಕು. ಜೊತೆಯಲ್ಲಿ ಕನ್ನಡದ ಅದಲ್ಲದೆ ನಿಮಗೊಂದು ರಾಜ್ಯ ಭಾಷೆ ಒಂದು ಗುರುತನ್ನು ಕೊಟ್ಟಿದೆ, ಅದರಲ್ಲಿ ಬದುಕಿದೆ. ಆ ನಿಟ್ಟಿನಲ್ಲಿ ಕನ್ನಡದ ಮಹತ್ವವನ್ನು ನಾವು ತಿಳಿದುಕೊಳ್ಳಲೇಬೇಕು. ಬಹಳ ಕುತೂಹಲಕರವಾಗಿರುವಂತಹ ಅಂಶ, ನಿಮಗೆ ಬಹಳ ವೈಚಾರಿಕ ವಿಚಾರಗಳು ಬೇಡ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಂತ ಹೇಳಿದರೆ, ಈ ಕನ್ನಡದ ಸ್ಕ್ರಿಪ್ಟ್ ಉಂಟಲ್ಲ, ಲಿಪಿ, ಕನ್ನಡ ಬರೀತಿರಲ್ಲ, ಇಲ್ಲಿ ನೋಡಿ ಅಲ್ಲಿ ಬ್ಯಾನರ್ ಎಲ್ಲ ಬರೀತಿರಲ್ಲ, ಕನ್ನಡ ಅಕ್ಷರ, ಅದು ಜಗತ್ತಿನಲ್ಲಿ, ಇದನ್ನು ನೆನಪಿಟ್ಟುಕೊಳ್ಳಿ, ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ಲಿಪಿಯಂತೆ. ಅರುಣ್ ಸರ್ ಕನ್ನಡ ಮಾಸ್ಟರ್ ಈ ಕಾರಣ ಇನ್ನಾರು ಬುಡ್ದು ಕೊರ್ಪುನೇ ಇಚ್ಚಿ ಅವರೆಲ್ಲೇ ತುಳುತ್ತವೆ ಇದು ಕೇಳಿಕೊಂಡ ತುಳುತ್ತ ಬಗ್ಗೆ ಅಲ್ವಾ, ಎದೆ ಮುಟ್ಟಿ ಹೇಳ್ತೇನೆ, ಇದು ಜಗತ್ತು ಒಪ್ಪಿಕೊಂಡ ಸತ್ಯ. ಕ್ವೀನ್ ಆಫ್ ದ ಸ್ಕ್ರಿಪ್ಟ್ ಅಂತ ಕರೆದಿದ್ದಾರೆ, ವಿಶ್ವ ಲಿಪಿಗಳ ರಾಣಿ ಕನ್ನಡ ಸ್ಕ್ರಿಪ್ಟ್ ಅನ್ನು. ಅಷ್ಟು ಚಂದಕ್ಕೆ ಮತ್ತು ದುಂಡಗೆ ಬರೆಯುವುದಕ್ಕೆ ಇನ್ನೊಂದು ಭಾಷೆನ ಆಗುದಿಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಮಲಯಾಳಂ ನೋಡುವಾಗ ಕೂಡ ಹಾಗೆ ದುಂಡು 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 ಅಕ್ಷರ. ನೀವು ಇಂಗ್ಲಿಷ್ ಮೇಸ್ಟ್ರ ಹತ್ರ ಕೇಳಿ, ಇಂಗ್ಲಿಷನ್ನು ಎಷ್ಟು ಓರೆಯಾಗಿ ಬರೀತೀರಿ ಅಷ್ಟು ಚಂದ, ಎಷ್ಟು ಓರೆಯಾಗಿ, ಬಹಳ ದುಂಡಗೆ ದುಂಡಗೆ ಚಂದ. ನಮ್ಮಲ್ಲಿ ಸ್ಟೈಲ್ ಲೆಟರ್ ಅಂತ ಒಂದು ಉಂಟು ಇಂಗ್ಲೀಷಲ್ಲಿ, ನಿಮ್ಗೆ ಗೊತ್ತಿರ್ಬೋದು, ಈಗ ಮೊಬೈಲಲ್ಲಿ ಸಿಗ್ತದೆ ನಿಮಗೆ. ಎಷ್ಟು ಓರೆಯಾಗಿ ಬರೀತೀರಿ ಅಷ್ಟು ಚಂದ. ಇಂಗ್ಲೀಷ್ನ ರೂಪ ಹಾಗೆ, ಅದು ಓರೆ, ಕೆಲವೊಮ್ಮೆ ಅದರಲ್ಲಿ ಒಳಗೊಂಡವರು ಹಾಗೆ ಇರ್ತಾರೆ. ಆದರೆ ಕನ್ನಡ ಎಷ್ಟು ದುಂಡಗೆ ಮಾಡ ಅಕ್ಷರ, ರೌಂಡ್ ರೌಂಡ್ ಔಡು ಆ ಹೀಗಲ್ಲ ಶಾಲೆಯಲ್ಲಿ ಕಲಿಸಿದ್ದು, ಎಷ್ಟು ದುಂಡಗೆ ಬರೆಯುತ್ತೀರಿ ಅಷ್ಟು ಚಂದ. ನಮ್ಮಲ್ಲಿ ಅ ಆ ಇ ಈ ಎನ್ನುವಂತಹ ಸ್ವರಗಳು ಉಂಟು. ಇದನ್ನು
ಒಂದಷ್ಟು ವರ್ಷದ ತಲೆಮಾರು ಬಹಳ ದಿನಗಳ ಅಧ್ಯಯನ ಪೂರ್ವಕವಾಗಿ ರೂಢಿಸಿಕೊಂಡಂತಹ ಪಟ್ಟಿ ಅದು. ಸ್ವರ, ವ್ಯಂಜನ, ಅದರಲ್ಲಿ ಮತ್ತು ವರ್ಗೀಯ ವ್ಯಂಜನಗಳು ತುಂಬ ಇಂಟ್ರೆಸ್ಟಿಂಗ್. ನೋಡಿ, ಒಂದೊಂದು ಆಕ್ಟಿವಿಟಿ ನಿಮ್ಮ ಕ್ರಿಯಾಶೀಲತೆಗೆ ಒಂದು ಒಳ್ಳೆಯ ಉದಾಹರಣೆ. ನಮ್ಮಲ್ಲಿ ವರ್ಗೀಯ ವ್ಯಂಜನಗಳು ಅಂತ ನಾವು ಕರೆದಿದ್ದೇವೆ. ಕಕ್ಕ ಗಗನ್ಯ, ಚಚ ಚಚನ್ಯ, ಟಟಡನ, ತತದನ, ಪಪ ಪಬ್ಬಮ್ಮ. ನನಗೆ ಹೇಳುವಾಗ ನಿಮ್ಮ ಗಮನಕ್ಕೆ ಬಂದಿರ್ಬೋದು ಒಂದು ಸ್ಪಷ್ಟೀಕರಣ. ಕಕ್ಕ ಗಗ ङ, ಅನೇಕರು ಞ ಹೇಳ್ತಾರೆ, ಇದು ನಿಮ್ಗೆ ಗೊತ್ತಿಲ್ಲ. ವಾಗ್ಮಯ ङ, ಅಲ್ಲಿ ಞ, ಇದು ಒಳ್ಳೆ ಅವಕಾಶ ಅಂತ ನಾನು ಇದನ್ನು ಹೇಳಿಬಿಟ್ಟೆ ಅಷ್ಟೇ. ङ ಅದು ಕಕ್ಕ ಗಗ ङ. ನೋಡಿ, ಈ ಫಸ್ಟ್ ಲೈನ್ ಉಂಟಲ್ಲ, ಕಕ್ಕ ಗಗ ङ, ಇದು ಇಲ್ಲಿಂದ ಹೊರಡ್ತದೆ ವಾಯ್ಸ್, ಇಲ್ಲಿಂದ. ಅದಕ್ಕೆ ಕಂಠ್ಯ ಅಂತ ಕರೆದಿದ್ದಾರೆ ಭಾಷಾಶಾಸ್ತ್ರದಲ್ಲಿ, ಕಂಠ್ಯ ಅಂತ ಕರೆದಿದ್ದಾರೆ. ಕನ್ನಡ ಮೇಡಮ್ ಗೊತ್ತಿರ್ಬೋದು ಇದು ಕಂಠ್ಯ. ಬಹಳ ಇಂಟ್ರೆಸ್ಟಿಂಗ್. ಇದು ದೊಡ್ಡ ತತ್ವಶಾಸ್ತ್ರ ಅಲ್ಲ, ಇಲ್ಲಿಂದಲೇ ಹೊರಡ್ತದೆ. ಕ ಕ ನೋಡಿ, ಇಲ್ಲೊಮ್ಮೆ ಮುಟ್ಟಿ ಹೇಳಿ ಅದನ್ನು ನೋಡ. ಕ ಕ ಗ ಗ ङ, ಇಲ್ಲಿ ಒಂದು ಅಲುಗಾಟ ಉಂಟು, ಕಂಪನ ಉಂಟು. ಇದು ಕನ್ನಡದ ಸೊಗಸು. ಎರಡನೇದು ಚ ಚ ಜ ಜ ಞ, ತಾಲವಿ ಅಂತ ಕರೆದಿದ್ದಾರೆ. ನಿಮ್ಮ ನಾಲಗೆ ಮೇಲಕ್ಕೆ ತಾಗ್ತದೆ, ಮೇಲಿನ ಭಾಗಕ್ಕೆ ತಾಲು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಚ ಚ ಜ ಜ ಞ, ಎಲ್ಲ ಅಕ್ಷರ ಸೇಮ್ ನೋಡಿ. ಇನ್ನು ಮೂರನೇದಿದೆ ಅಲ್ಲ, ಅದು ತುಂಬ ಹಾರ್ಡ್, ತುಂಬ ಗಟ್ಟಿ, ಕಠಿಣ. ಈ ಕನ್ನಡದಲ್ಲಿ ಪಂಪನ ನಂತರ ಒಬ್ಬ ಕವಿ ಬರ್ತಾನೆ, ಅವನನ್ನು ಶಕ್ತಿ ಕವಿ, ಗಂಡು ಕವಿ ಅಂತೆಲ್ಲ ಕರೆದಿದ್ದಾರೆ. ರನ್ನ ಅಂತ ಹೆಸರು ಅವನು. ಈ ರನ್ನ ತನ್ನ ಕಾವ್ಯದಲ್ಲಿ ಹೆಚ್ಚು ಪ್ರಯೋಗ ಮಾಡಿದ ಅಕ್ಷರಗಳು ಇವು, ಮಧ್ಯದು ಟಡ್ಡಡ್ಡಣ್ಣ. ಅದಕ್ಕೆ ಮೂರ್ಧನ್ಯ ಅಂತ ಕರೆದಿದ್ದಾರೆ. ಈ ಮೂಗಿನ ಸಹಾಯದಿಂದ ಹೇಳುವಂಥದ್ದು ಮೂರ್ಧನ್ಯ ಅಕ್ಷರ. ಆರವಮಂ ನಿರ್ಜೀತ ಕಂಠೀರವಮಂ ನಿರಸ್ಥ ಘನರವಮಂ ಕೋಪಾರುಣ ನೇತ್ರಂ ಕೇಳ್ದು ನೀರೊಳಗಿರ್ದು ಬೆಮರ್ತ ನುರಗ. ಕಡ್ದಾಗುಂಟದು, ಕಡ್ದಾಗಿ ಅಂಥ ಶಾರ್ಪ್ನೆಸ್ ಅದು ರನ್ನನ ವಿಶೇಷತೆ. ಇನ್ನು ಕೊನೆಯ ಎರಡು ಸಾಲುಗಳು ಇನ್ನೊಂದು ಸ್ಪೆಷಾಲಿಟಿ ನೋಡಿ. ಅದರ ತತ್ತದ್ದನ್ನ ಅದು ಹಲ್ಲಿನ ಸಹಾಯದ ಮೂಲಕ ನಿಮ್ಮ ನಾಲಗೆಯ ತುದಿ ಹಲ್ಲಿಗೆ ತಾಗ್ತದೆ. ಒಮ್ಮೆ ಹೇಳಿ ನೋಡ, ತತ್ತದ್ದನ್ನ. ಅದಲ್ಲ ವಿಶೇಷತೆ, ಹಲ್ಲಿಗೆ ತಾಗದೆ ಅದನ್ನು ಹೇಳಿ ಒಮ್ಮೆ ನೋಡ. ತತ್ತದ್ದನ್ನ ಹೇಳಿ. ಆಗುವುದಿಲ್ಲ, ನೆನೆ ಆಗ್ತಾ ಉಂಟಲ್ಲ. ಹಾಗಾಗಿ ಅದನ್ನು ದಂತ್ಯ ಅಂತ ಕರೆದಿದ್ದಾರೆ, ಹಲ್ಲಿನ ಸಹಾಯದಲ್ಲಿ ಹೇಳುವಂಥದ್ದು. ಇನ್ನು ಕೊನೆಯದ್ದು, ಇದನ್ನಾದರೂ ನೀವು ಪ್ರಯತ್ನ ಮಾಡ್ಬೋದು, ಕೊನೆಯದನ್ನು ಬಹಳ ಕಷ್ಟ. ಈ ಲಿಪ್ಸ್ ಉಂಟಲ್ಲ, ಲಿಪ್ಸ್, ಇದು ನನಗೆ ಗೊತ್ತಿದೆ. ಇಲ್ಲಿ ಬಹುತೇಕರು ಇಂಗ್ಲಿಷ್ ಮೀಡಿಯಂ ಅಂತ ಕೈ ಮೇಲೆ ಹಾಕಿದ ನಂತರ ನನ್ನ ಭಾಷೆ ಬದಲಾದ. ಹೆಂಚಿನ ಮರ ಕನ್ನಡ ಸಂಸ್ಕೃತಿ ಇಲಾಖೆದ ಕಾರ್ಯಕ್ರಮ ಸರ್, ಇದು ಇಂಗ್ಲಿಷ್ ವರ್ಡ್ ಅವಲ್ಲ, ಕನ್ನಡ ಭಾಷೆ ಅದು. ಉದ್ದೇಶವನ್ನು ನನಗೆ ದಾಟೋದು ಬಹಳ ಮುಖ್ಯ, ಇಲ್ಲಿ ಕನ್ನಡಕ್ಕಿಂತಲೂ ನಿಮಗೆ ತಲುಪೋದು ಬಹಳ ಮುಖ್ಯ. ಲಾಸ್ಟ್ ಇದು ಪಪ ಬಬ್ಬಮ್ಮ. ಬಹಳ ನಮ್ಮಲ್ಲಿ ಒಂದು ತುಳುವಿನಲ್ಲಿ ಒಂದು ಒಗ್ಗಟ್ಟು ಉಂಟು, ಎದುರುಕತೆ. ಅಪ್ಪ ಅಮ್ಮ ಪನ್ನಾಗ ಮುಟ್ಟೋನು ಬೇರು, ಅಕ್ಕ ಅಣ್ಣ ಪನ್ನಾಗ ದೂರ ಬಲಿಬೇರು ಅಂತ. ಯಾವುದದು ಗೊತ್ತಾರ? ಲಿಪ್ಸ್. ಅಪ್ಪ ಅಮ್ಮ ನೋಡ, ಅಪ್ಪ ಅಮ್ಮ ಎಂಬ ವರ್ಡ್ ಅನ್ನು ಲಿಪ್ಸ್ ಪರಸ್ಪರ ತಾಗದೊಮ್ಮೆ ಹೇಳಿ ನೋಡ. ಅದೇ ರೀತಿ ಕೊನೆಯ ಸಾಲು ಪಪ್ಪ ಬಬ್ಬಮ್ಮ ಒಮ್ಮೆ ಹೇಳಿ ನೋಡ. ಲಿಪ್ಸ್ ತಾಗಬಾರ್ದು, ಲಿಪ್ಸ್ ತಾಗಬಾರ್ದು, ದೂರ ದೂರ ಇಟ್ಟು ಪಪ್ಪ ಬಬ್ಬಮ್ಮ ಹೇಳಿ. ಇಲ್ಲಲ್ಲ, ನಿಮ್ಗೇನಾದರೂ ನಾನು ಹೇಳಿದ್ದರಿಂದ ಅಂದತ್ತ ಮರ್ರೆ ಅಂತ ಅನಿಸಿದ್ರೆ ನನ್ನ ಮಾತಿನ ವಿಶೇಷತೆ ಅಲ್ಲ, ಕನ್ನಡದ ವಿಶೇಷತೆ. ಬೇಂದ್ರೆ ಸಾಹಿತ್ಯ ಸಮ್ಮೇಳನದ ಭಾಷಣ ಆದ ನಂತರ ಯಾರೊಬ್ಬರು ಕೇಳಿದ್ರೆ, ಏನು ಚಲೋದಾಗಿ ಕವನ ಬರೀತೀರಪ್ಪ ಕನ್ನಡದಲ್ಲಿ ಅಂತ. ಅದಕ್ಕೆ ಬೇಂದ್ರೆ ಹೇಳ್ತಾರಂತೆ, ಕನ್ನಡದಲ್ಲಿ ಸೊಗಸಾಗಿ ಕವನ ಬರೆಯುವುದಲ್ಲ, ಕವನ ಬರೆಯುವುದಕ್ಕೆ ಕನ್ನಡವೇ ಸೊಗಸಾಗಿದೆ ಅಂತ. ಆ ರೀತಿ ಬಹಳ ಅಚ್ಚುಕಟ್ಟಾದ ಶಾಸ್ತ್ರಬದ್ಧವಾದ ಜೋಡಣೆ ಇರುವ ಭಾಷೆ ಕನ್ನಡ. ಅಂತಹ ಕನ್ನಡದ ಸಂಸ್ಕೃತಿಯ ಅನಾವರಣ ಅಂತ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಇವತ್ತಿನ ಆಂಗ್ಲ ಮಾಧ್ಯಮದ ದಟ್ಟವಾದ ಪ್ರಭಾವದಲ್ಲಿ ಕನ್ನಡವೂ ಸೇರಿದ ಹಾಗೆ ತುಳು ತಕ್ಕ ಮಟ್ಟಿಗೆ ಸ್ವಲ್ಪ ತಗ್ಗಿ ಬರ್ತಾ ಇದೆ. ಇದಕ್ಕೆ ಕಾರಣ ಪಾಶ್ಚಾತ್ಯ ಆಕರ್ಷಣೆ. ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಭಾಷೆಯ ಜೊತೆಗೆ ಸಂಸ್ಕೃತಿ. ಆಮೇಲೆ ಒಂದು ಮಾತು ಹೇಳ್ತಾರೆ, ವರ್ಡ್ ಈಸ್ ನಾಟ್ ಓನ್ಲಿ ವರ್ಡ್, ಇಟ್ ಈಸ್ ದ ವರ್ಲ್ಡ್ ಅಂತ.
ಒಂದು ಪದ ಎಂಬುದು ಬರಿಯ ಪದ ಅಲ್ಲ, ಅದು ಜಗತ್ತು. ಆ ಪದದ ಹಿಂದೆ ಒಂದು ಸಾಂಸ್ಕೃತಿಕವಾಗಿರುವಂಥ ಲೋಕವೇ ಇದೆ. ಆದ ಕಾರಣ ಐ ಡೋಂಟ್ ನೋ ಕನ್ನಡ. ಇವತ್ತಿನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈ ಡೈಲಾಗು ಹೆಗ್ಗಳಿಕೆಯ ಒಂದು ಗುರುತು. ಯಾರಾದರೂ ಐ ಡೋಂಟ್ ನೋ ಕನ್ನಡ ಅಂತ ಹೇಳಿದರೆ ಅವ್ರಿಗೆ ಕನ್ನಡ ಗೊತ್ತಿಚ್ಚಿಗೆ ಮಲ್ಲ ಜನ ಕನ್ನಡ ಗೊತ್ತಿಚ್ಚಿ ಏಕೆ ಹಾಗೆ ಅಂದುಕೊಳ್ತೀರ ಅಂತ ನಾನು ಕೇಳೋದು. ಅದು ಒಂದು ದೌರ್ಬಲ್ಯ. ಐ ಡೋಂಟ್ ನೋ ಕನ್ನಡ ಅಂತ ಹೇಳಿದರೆ ಬೇ ಅಂತ ಹೇಳಬೇಕು ನೀವು, ವಾವ್ ಅಲ್ಲ. ಇಷ್ಟು ದಿನ ಈ ಮಣ್ಣಲ್ಲಿದ್ದು ಕನ್ನಡ ಗೊತ್ತಿಲ್ಲ ಅಂತ ಹೇಳಿದರೆ ಎಬೆ. ಆಚೆ ಕಡೆಯಿಂದ ಈಗ ನಮ್ಮ ಸೆಂಟ್ ಆಗ್ನೆಸ್ ಕಾಲೇಜಲ್ಲಿ ಕಳೆದ ವರ್ಷ ಮಣಿಪುರದಲ್ಲಿ ಆಗಿರುವಂಥ ವಿದ್ಯಮಾನದ ಪ್ರಕಾರ ಮಣಿಪುರದ ಅನೇಕ ಒಂದು 50ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿನಿಯರು ಬಂದಿದ್ದಾರೆ ಆಗ್ನೆಸ್ ಅಲ್ಲಿ. ಎಷ್ಟು ಚಂದ ಕನ್ನಡ ಮಾತಾಡ್ತಾರೆ ಗೊತ್ತಾ, ನಾಚಿಕೆ ಆಗಬೇಕು. ನಾನು ಯಾವತ್ತೂ ಹೇಳೋದಿದೆ, ಈ ಕೇರಳದಿಂದ ಇಲ್ಲಿಗೆ ಬಂದ ವಿದ್ಯಾರ್ಥಿಗಳು ಕೊನೆ ತನಕ ಅವರ ಭಾಷೆಯನ್ನು ಬಿಟ್ಟುಕೊಡುವುದೇ ಇಲ್ಲ. ಇಲ್ಲಿ 10 ವರ್ಷ ವಿದ್ಯಾಭ್ಯಾಸ ಆದ ನಂತರ ಕೂಡ ಇಲ್ಲಿಂದ ಹೋಗುವಾಗ ಅವರು ಕನ್ನಡ ಅಭ್ಯಾಸ ಅವ್ರಿಗೆ ಅಗತ್ಯವಿಲ್ಲ. ಆದರೆ ಪ್ರತಿಯೊಬ್ಬನಿಗೂ ಮಲಯಾಳಂ ಬಹಳ ಸರಾಗ ನಿರರ್ಗಳವಾಗಿ ಮಾತಾಡಲಿಕ್ಕೆ ಗೊತ್ತಿದೆ. ಅದು ಅವರ ಸಂಸ್ಕೃತಿಯ ಬದ್ಧತೆ. ಅವರಷ್ಟು ಸಂಸ್ಕೃತಿ ಪ್ರೀತಿ ನಮ್ಮಲ್ಲಿ ಇಲ್ಲ ಬಿಡಿ. ನಾವು ಹಾಗಲ್ಲ, ನಾವು ಗೊತ್ತಿಲ್ಲದಿದ್ದರೂ ಸ್ವಲ್ಪ ಮಲಯಾಳಂ ಕಲಿತು ಅವರಿಗೆ ಜಸ್ಟ್ ಆಗಿ ಒಂದು ದಾರಿ ಕೇಳುವಲ್ಲಿಂದ ತೊಡಗಿ ಬದಲಾಗಿದ್ದೇವೆ. ಅದಕ್ಕಾಗಿ ತಕ್ಕ ಮಟ್ಟಿಗಾದರೂ ನಿಮಗೆ ಒಂದು ಸಂವಹನದ ಒಂದು ಕಮ್ಯುನಿಕೇಷನ್ಗೆ ಸಂವಹನದ ದೃಷ್ಟಿ ಆದರೂ ತುಳು ಮತ್ತು ಕನ್ನಡ ಗೊತ್ತಿರಲೇಬೇಕು ಮಕ್ಕಳೇ. ನನ್ನ ನೇರವಾಗಿರುವಂತಹ ಮಾತಿದು. ತುಳು ಮತ್ತು ಕನ್ನಡ ಗೊತ್ತಿರಲೇಬೇಕು. ಗೊತ್ತಿಲ್ಲದ್ರೆ ಕ್ಷಮೆ ಇಲ್ಲ ಈ ಮಣ್ಣಲ್ಲಿದ್ದು. ನೀವು ಮಾಲಿಗೆ ಹೋಗಿ ಒಂದು ಇಂಗ್ಲೀಷಲ್ಲಿ ಏನಾದರೂ ಐ ವಾಂಟ್ ದಿಸ್ ಅಂತ ಏನಾದರೂ ಹೇಳ್ಬೋದು. ನೀವು ಒಂದು ಕಂಡಕ್ಟರ್ ಹತ್ರ, ಒಂದು ಆಟೋ ಡ್ರೈವರ್ ಹತ್ರ ಈ ವಿದ್ವತ್ತನ್ನು ಪ್ರದರ್ಶನ ಮಾಡ್ಲಿಕ್ಕೆ ಹೋದ್ರೆ, ಓ ಅಬ್ಬಕ್ಕ ಸರ್ಕಾರ ಆಟೋ ಡ್ರೈವರ್ ಹತ್ರ ಕ್ಯಾನ್ ಯು ಅಂತ ಏನಾದರೂ ಒಂದು ಹೇಳಲಿಕ್ಕೆ ಹೋದ್ರೆ ನಿಮ್ಮ ಹತ್ರ ಏನೋ ಒಂದು ಮಾತಾಡಿ ಆಚೆ ಮಾರಲಿಯ ಅಂತ ಹೇಳ್ತಾರೆ ಅಲ್ವಾ. ಕಂಡಕ್ಟರ್ ಹಾಗೆ ಹೇಳ್ತಾರೆ. ಕಂಡಕ್ಟರ್ ಕೊನೆಗೆ ನಿಮ್ಮ ಹತ್ತಿರ ಬರುವುದನ್ನು ತಪ್ಪಿಸುವ ದಾರಿಯನ್ನು ಹುಡುಕ್ತಾ ಇರ್ತಾರೆ. ಅಡೆಪ್ಪು ತರಾಡು ಮಲ್ಪಡಿ ಓಡೆ ಅಲ್ಲ ಸಾವು ಅಂತ. ಅಂದರೆ ನಿಮಗೆ ಜನಸಾಮಾನ್ಯರನ್ನು ತಲುಪಬೇಕಿದ್ದರೆ ಜನಸಾಮಾನ್ಯರ ಆಡು ಮಾತಿಗೆ ನೀವು ಬರಬೇಕು, ಗೊತ್ತಿರಲೇಬೇಕು. ಅನೇಕರು ತಮ್ಮ ಅಡುಗೆ ಕೋಣೆಯಲ್ಲಿ ತಮ್ಮ ಮನೆ ಇತರ ವಸ್ತುಗಳನ್ನು ನಿಮ್ಮದೇ ಆದ ಭಾಷೆಯನ್ನು ಬಿಟ್ಟು ಇಂಗ್ಲೀಷಲ್ಲಿ ಗುರುತಿಸುವುದನ್ನು ಇವತ್ತು ಫ್ಯಾಷನ್ ಮಾಡಿ ಇಟ್ಟುಕೊಂಡಿದ್ದೀರಿ. ಗೊತ್ತಿರಲಿ, ಒಪ್ಪಿಕೊಳ್ಳೋಣ. ಈಗ ನಮಗೂ ಗೊತ್ತಿದೆ ಇಂಗ್ಲೀಷಲ್ಲಿ ಅವುಗಳಿಗೆ ಏನು ಹೇಳ್ತಾರೆ ಎಂಬುದು ಗೊತ್ತಿರಲಿ. ಆದರೆ ನಿಮ್ಮ ಭಾಷೆಯಲ್ಲೂ ಅದಕ್ಕೆ ಹೆಸರಿದೆ, ಅದು ಗೊತ್ತಿರಬೇಕು. ನಿಮ್ಮ ಭಾಷೆ ಅದು ಗೊತ್ತಿದ್ದು ನೀವು ಇಂಗ್ಲೀಷಲ್ಲಿ ಗುರುತಿಸಿದಾದ್ರೂ ಒಪ್ಪಿಕೊಳ್ಳೋಣ ನಿಮ್ಮನ್ನು. ಅದು ಗೊತ್ತಿಲ್ಲದೆ, ಈಗ ನಾವು ಶ್ರಾವಣವರಿಗೂ ಗೊತ್ತಿರ್ಬೋದು, ಈ ಡ್ಯಾನ್ಸ್ ಮತ್ತು ನನ್ನ ಹಾಗೆ ಕುಣಿತ ಭಜನೆ ಅಭ್ಯಾಸ ಮಾಡುವಾಗ ಈ ರೈಟ್ ಮತ್ತು ಲೆಫ್ಟ್ ಬೇಕು. ಈಗ ರೈಟ್ ಹ್ಯಾಂಡ್ ಇಲ್ಲಿ, ಲೆಫ್ಟ್ ಇಲ್ಲಿ ಅಂತ ಹೇಳ್ತಾರೆ. ಈ ಎಡಬಲ ದೇವರೇ ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ನನಗೆ ಈ ಕುಣಿತ ಭಜನೆ ಅಭ್ಯಾಸ ಮಾಡಿಸುವಾಗ ಇದೇ ಸಮಸ್ಯೆ ಆಗೋದು. ಎಲ್ಲ ಬಲಗಾಲಿನಿಂದ ಎದುರು ಹೋಗ್ಬೇಕಂತ ಹೇಳಿದರೆ ಮಕ್ಕಳಿಗೆ ಗೊತ್ತಾಗುದಿಲ್ಲ. ಮತ್ತೆ ಈ ವಾರದ ಹೆಸರು ಸೋಮವಾರ ಮಂಗಳವಾರ ಎಲ್ಲ ಮಕ್ಕಳೇ, ಇನ್ನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಬುಧವಾರ ಅಂತ ಹೇಳಿದರೆ ಮಕ್ಕಳು ಅಂತ ತಲೆ ಆಡಿಸಿ ಹೋಗಿ ಮನೆಯಿಂದ ಮತ್ತೆ ಫೋನ್ ಇರು ಪಂತಾರಿಗೆ ಗೊತ್ತಾತೀಚಿ. ಕಾರಣ ಬುಧವಾರ ಎಂಬ ಶಬ್ದ. ವೆನಸ್ಡೇ ಹೇಳಿದರೆ ಮಾತ್ರ ಗೊತ್ತಾಗ್ತದೆ. ನಾನು ಹೇಳೋದು ಅದು ಗೊತ್ತಿರಲಿ, ಆದರೆ ಅಗತ್ಯವಾಗಿ ನಿಮಗೆ ನಿಮ್ಮ ಮಾತೃಭಾಷೆ ಬಗ್ಗೆ ಗೊತ್ತಿರಲೇಬೇಕು. ಇದು ಕನ್ನಡ ಸಂಸ್ಕೃತಿಯ ಅನಾವರಣ. ನಿಮಗಿಷ್ಟು ಸಾಕು ನಿಮ್ಮ ಮಟ್ಟಿಗೆ. ಎರಡನೇ ಮಗ್ಗುಲು, ಅದರಲ್ಲಿ ಒಂದೆರಡು ಮಾತು. ನಶಿಸುತ್ತಿರುವ ಜನಪದ ಆಚರಣೆಗಳು. ಸಂಸ್ಕೃತಿ ಎನ್ನುವ ಶಬ್ದ ಎಲ್ಲವನ್ನು ಸೇರಿಸುವಂಥದ್ದು. ಈ ಲ್ಯಾಟಿನ್ ಭಾಷೆಯಲ್ಲಿ ಗದ್ದೆ ಉಳುವಾಗ ಉಳುಮೆಗೆ ಬಳಸುವ ನೇಗಿಲಿನ ತುದಿಗೆ ಇಡುವ ಕಬ್ಬಿಣದ ಮೊನೆಗೆ ಕಲ್ಚ್ ಅಂತ ಹೆಸರು. ಈ ಕಲ್ಚಿಂದಲೇ ಆಂಗ್ಲ ಮೂಲವಾದ ಕಲ್ಚರ್ ಎಂಬ ಶಬ್ದ ಬರ್ತದೆ. ಕಲ್ಟ್ ಎಂಬ ಶಬ್ದ ಧಾತುವಾಗಿ ಕಲ್ಚರ್ ಎಂಬ ಶಬ್ದ ಬರ್ತದೆ. ಅದು ನಮ್ಮಲ್ಲಿ ಕೃತಿ ಸಮ್ಯಕ್ ಆಗಿ ಸಂಸ್ಕೃತಿ ಬರ್ತದೆ. ಸಂ ಎನ್ನುವ ಧಾತಿಗೆ ತುಂಬ ವಿಸ್ತಾರ ಅರ್ಥಗಳುಂಟು. ಸೇರಿಸಿದ್ದು, ಜೊತೆಗೂಡಿದ್ದು, ಶ್ರೇಷ್ಠವಾದದ್ದು. ಶೋಧನೆ, ಸಂಶೋಧನೆ, ಚೆನ್ನಾಗಿ ಹುಡುಕು. ಹಾಗೆ ಸಂಸ್ಕೃತಿ ಎನ್ನುವುದು ಕಾಲದಿಂದ ಕಾಲಕ್ಕೆ ಬದಲಾಗ್ತದೆ. ಈ ಕಾಲದ ಓತಪ್ರೋತವಾಗಿರುವಂತಹ ಪ್ರಯಾಣದಲ್ಲಿ ಅನೇಕ ಸಣ್ಣ ಸಣ್ಣ ಅಥವಾ ಬೆಂಬಲ ಕಳೆದುಕೊಂಡಂತಹ, ಅಶಕ್ತಗೊಂಡಂತಹ ಸಂಸ್ಕೃತಿಯ ಮುಖಗಳು, ಭಾಗಗಳು ಅದರ ಜೊತೆಗೆ ಲೀನಾಗಿಯೋ ಮುಳುಗಿಯೋ ನಶಿಸಿಯೋ ಹೋಗುವುದು ಸಹಜ. ಆದರೆ
ಯಾವುದು ಜೀವನವನ್ನು ರೂಪಿಸಿಕೊಂಡು ಬಂದಿದೆಯೋ, ನಮ್ಮ ಕಲೆ, ನಮ್ಮ ಭಾಷೆ, ನಮ್ಮ ತನವನ್ನು ಎತ್ತಿ ಹಿಡಿದಿದೆಯೋ ಅದು ನಾಶ ಆಗದ ಹಾಗೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ನನಗೆ ತುಳುನಾಡಿನ ಹುಲಿವೇಷದ ವಿಷಯಕ್ಕೆ ಬಂದಾಗ ಬಹಳ ಒಂದು ಭರವಸೆಯ ಮುದ್ರೆ ನಾನು ಯಾವತ್ತೂ ಅನೇಕ ಮಾಧ್ಯಮದಲ್ಲಿ ಹಂಚಿಕೊಂಡದ್ದಿದೆ. ಒಂದು ಆಟಿಕಳಂಜನ ಸ್ವರೂಪ ನೋಡಿ, ಯಕ್ಷಗಾನದ ಸ್ವರೂಪ ನೋಡಿ, ಮೈ ಇಡೀ ಅಲಂಕಾರ, ಮೈ ಕಾಣದ ಹಾಗೆ ಮೈ ಇಡೀ ಅಲಂಕಾರ. ಹುಲಿವೇಷದ ಮೇಲೆ ಎಷ್ಟು ಬಟ್ಟೆ ಇರ್ತದೆ ಅಂತ ನಿಮಗೆ ಗೊತ್ತಿದೆ. ಆದರೂ ಹುಲಿವೇಷಕ್ಕಿರುವಂತಹ ಬೇಡಿಕೆ ಉಳಿದ ಕಲೆಗಳಿಗಿಲ್ಲ. ಒಂದು ವೇಳೆ ಈ ಕಾರಣಕ್ಕೆ ಮೈ ಮೇಲೆ ಬರಿ ಮೈಗೆ ಪೇಂಟ್ ಹೊಡಿತಾರೆ, ನಮ್ಮ ಸ್ಕಿನ್ ಅಲರ್ಜಿ ಆಗ್ತದೆ, ಇಂಥದ್ದೆಲ್ಲ ಆಧುನಿಕ ಕಾರಣಗಳಿಗೆ ಆಗಿ ಹುಲಿವೇಷ ಯಾವತ್ತೇ ನಾಶ ಆಗಬೇಕಿತ್ತು. ಆದರೆ ನಮ್ಮ ಯುವ ಸಮುದಾಯದ ವಿಶೇಷ ಬೆಂಬಲದಿಂದಾಗಿ ಅದು ಇವತ್ತು ಬದುಕಿ ಉಳಿದಿದೆ. ಜೊತೆಗೆ ಇವುಗಳ ಜೊತೆಗೆ ಅನೇಕ ಕಾಲಿಕವಾಗಿರುವಂತಹ ಜನಪದ ಆಚರಣೆಗಳು. ಉದಾಹರಣೆ, ನಮ್ಮಲ್ಲಿ ಆಟಿಯ ಸಮಯದಲ್ಲಿ ಯಾರ ಮನೆಗೆ ಆಟಿ ಕಳಂಜೆ ಬರ್ತದೆ ನಮ್ಮ ಕೈ ಮೇಲೆ ಹಾಕಿ, ಕಳಂಜೆ ಕಳಂಜೆನೋ ಕಳಂಜೆಯರೆ ನಮಗೇನೋ ಮಾಯಂತರಸ್ಸು ಮಗೆ ಕಳಂಜೆ ಮಾಯೋಡು ಮಾನ್ಯಾಂಡೆ ಪಾಡ್ದನ ಕಲ್ತವ್ರು ಇದ್ದಾರೆ ಇಲ್ಲಿ ಅಕ್ಕ. ಯಾರ ಮನೆಗೆ ಆಟಿ ಕಳಂಜೆ ಬರ್ತದೆ ನೇರ ನೇರ ಕೈ ಮೇಲೆ ಹಾಕಬೇಕು. ನೋಡಿ ಎಷ್ಟು ಗಣನೀಯ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ. ಇದು ಒಂದು ಸಮುದಾಯ ಸೀಮಿತ ಕುಣಿತ ಆದ ಕಾರಣ, ಬಹುಶಃ ಇದಕ್ಕೆ ಸಿಕ್ಕುವಂತಹ ಬಾಹ್ಯ ಬೆಂಬಲ ಕಡಿಮೆ ಆದ ಕಾರಣ ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ. ಉಳಿದ ಕರಂಗೋಲು, ಕಂಗೀಲು, ಇಂತಹ ಮಾದೀರ ಇಂತಹ ಕುಣಿತಗಳಿಗೆ ಹೋಲಿಸಿದ್ರೆ ಈ ಕುಣಿತ ತಕ್ಕ ಮಟ್ಟಿಗೆ ಒಂದು ಕಾಲದ ನಂಬಿಕೆ, ಅದು ಮಾರಿಗಿಡಪು ಎನ್ನುವಂತಹ ಅರ್ಥದಲ್ಲಿ ಅದು ಉಳಿದಿದೆ. ಅದೇ ರೀತಿ ನಮ್ಮಲ್ಲಿ ಅನೇಕ ಜನಪದ ಆಚರಣೆಗಳಿತ್ತು. ಅದು ಮಾರಿಗಿಡಪುನದ್ದಾಗಿರಲಿ, ಗೋಂದುಳು, ಆಯಾಯ ಸಮುದಾಯದಲ್ಲಿ ಸೀಮಿತವಾಗಿ ನಡೆಯುತ್ತದೆ. ಆದರೆ ಇದು ನಡೆಯುತ್ತದೆ ಎನ್ನುವುದಕ್ಕಿಂತ ಯುವ ಸಮಾಜ ಮತ್ತು ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಇದರಲ್ಲಿ ಪಾಲ್ಗೊಳ್ತಾರೆ ಎಂಬುದು ಪ್ರಶ್ನೆ. ಹುಲಿವೇಷವನ್ನು ಉಲ್ಲೇಖ ಮಾಡಿದ್ದಕ್ಕೆ, ಹುಲಿವೇಷ ಇವತ್ತು ಹಿರಿಯರಿಂದಲ್ಲ ಜೀವಂತವಾಗಿ ಉಳಿದಿರುವುದು, ಅವರ ಮಾರ್ಗದರ್ಶನ ಅಷ್ಟೇ, ಯುವ ಸಮುದಾಯದಿಂದ ಇರುವಂಥದ್ದು. ಉಳಿದ ಕಲೆಗಳಿಗೆ, ಜನಪದ ಸಂಸ್ಕೃತಿಗೆ ಹೋಲಿಸಿದರೆ ಅಲ್ಲಿ ಹಿರಿಯರು ಮಾತ್ರ ಉಳಿದಿದ್ದಾರೆ. ದೈವಾರಾಧನೆಯ ಕಳಕ್ಕೆ ಹೋದಾಗ, ದೇವಸ್ಥಾನದ ಅಂಗಣಕ್ಕೆ ಹೋದಾಗ, ಉತ್ಸವ ಸ್ಥಳದಲ್ಲಿ ಇರುವಂತಹ ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳ ಉದ್ದೇಶ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೊಬೈಲಲ್ಲಿ ಸೆರೆ ಹಿಡಿಯುವುದೋ, ಸ್ಟೇಟಸ್ಸಿಗೋಸ್ಕರವೋ, ರಂಜನೆಗೋಸ್ಕರವೋ, ಅಥವಾ ಭಕ್ತಿಭಾವ ಸಂಸ್ಕೃತಿ ಎನ್ನುವಂಥ ಪ್ರಜ್ಞೆಯ ಮುಖೇನೋ. ಉಳಿದ ಅದಕ್ಕಿಂತಲೂ ದಟ್ಟವಾಗಿ ಸಂತೆಯಲ್ಲಿ ಅವರಿವರ ಮುಖ ನೋಡಿಕೊಂಡು ನಗುವನ್ನು ನಿರೀಕ್ಷೆ ಮಾಡಿಕೊಂಡು, ಪರಿಚಯ ನಿರೀಕ್ಷೆ ಮಾಡಿಕೊಂಡು ಸಂತೆಯಲ್ಲಿ ತಿರುಗುವವರ ಸಂಖ್ಯೆ ಎಷ್ಟು, ಇದನ್ನು ಗಮನಿಸಬೇಕು. ಇದಕ್ಕೆ ಒಂದು ಕಾರಣ ಜನಪದ ಸಂಸ್ಕೃತಿ ಏನು ನಾಶ ಆಗಿದೆ, ಇದು ಒಂದು ಕಾಲಕ್ಕೆ ಸೀಮಿತ ಆದದ್ದು. ಎರಡನೇದು, ಅದು ಜನಸಾಮಾನ್ಯರಿಗೆ ಅರ್ಥ ಆಗದಿದ್ದದು. ಅರ್ಥ ಆಗಬೇಕಾಗಿರೋದು ಬಹಳ ಮುಖ್ಯ. ಯಾವಾಗ ದೇವತಾರಾಧನೆ ವಿಧಿಗಳು, ದೈವಾರಾಧನೆ ವಿಧಿಗಳು ಜನಸಾಮಾನ್ಯರಿಗೆ ಅರ್ಥ ಆಗದೆ ಹೋಗ್ತದೋ, ನಾಳೆ ಒಂದು ದಿವಸ ಇಂತಹದ್ದು ಒಂದು ಕಟ್ಟುಪಾಡು ಎನ್ನುವ ಅರ್ಥದಲ್ಲಿ ಒತ್ತಾಯಕ್ಕೆ ಮುಂದೆ ಹೋಗ್ತದೆ ಹೊರತು ಜನಮಾನಸದಲ್ಲಿ ಇದಕ್ಕೆ ಸ್ಥಾನ ಇರುವುದಿಲ್ಲ. ಅದಕ್ಕಾಗಿ ನಾನು ದಿನೇ ದಿನೇ ಮಾಧ್ಯಮ ಇರುವ ಕಾರಣ ಈ ಮೂಲಕ ಒಂದು ವಿನಂತಿ, ನಮ್ಮ ಮನೆಯಲ್ಲಿ ಆಗುವ ಸಣ್ಣ ಕುಲೆಕು ಬಲಸುನಿ ಅಲ್ಲಿಂದ ತೊಡಗಿ ದೇವಸ್ಥಾನದಲ್ಲಿ ಆಗುವಂತಹ ರಾಜಂದೈವದ ಧರ್ಮನೇಮ ತನಕವು, ಉತ್ಸವಗಳ ಮುಖೇನವೋ, ಈಗ ಉಳಿಯದಲ್ಲೆಲ್ಲ ನಡೆಯುತ್ತಿರುವಂತಹ ಬ್ರಹ್ಮಕಲಶದ ತನಕವು ನಡೆಯುವ ಪ್ರತಿ ವಿಧಿಯ ಅರ್ಥವನ್ನು ಯುವ ಸಮುದಾಯಕ್ಕೆ ಮಾಡಿಕೊಡ್ಲೇಬೇಕು. ಇಲ್ಲದಿದ್ದರೆ ಖಂಡಿತವಾಗಿ ಇದು ಉಳಿಯುವುದಿಲ್ಲ. ಆ ವರ್ಗದಲ್ಲಿ ಸೀಮಿತ ಆಗಿರುತ್ತದೆ. ಏನೋ ಅಲ್ಲಿ ಮೂಕ ಪ್ರೇಕ್ಷಕರಾಗಿ ನಾವು ನಿಂತಿರ್ತೇವೆ, ತಲೆ ತಗ್ಗಿಸಿ ಅಕ್ಷತೆ ಹಿಡ್ಕೊಂಡು, ಆಂಡೆ ಪೂಜೆ ಗಂಟೆ ಮನಸ್ಸೇತು ಬರ್ತದೆ, ಆದಿ ಸಾರಗಿ ಜನ ಇಷ್ಟೇ. ಬದಲಾಗಿ ತಲುಪಿಸುವ ಕೆಲಸ ಆಗಬೇಕು. ನಮ್ಮಲ್ಲಿ ಕಾರ್ಯಕ್ರಮಗಳನ್ನು ಒಂದಷ್ಟು ಜೋಡಿಸುವುದಕ್ಕಿಂತ ಇರುವ ಕಾರ್ಯಕ್ರಮವನ್ನು ಬಿಡಿಸಿ ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು. ಹಾಗಿದ್ದರೆ ಮಾತ್ರ ಉಳಿಯದಲ್ಲೋ ಇನ್ನೆಲ್ಲೋ ಬ್ರಹ್ಮಕಲಶ ಆಯಿತು, ಅದಾಯಿತು, ಇದಾಯಿತು ಎನ್ನುವುದಕ್ಕೆ ಅರ್ಥ ಸಿಗ್ತದೆ. ಇಲ್ಲದ್ರೆ ಆಂಡ್ಗೆ ಇಷ್ಟು ಕಸ, ಇಷ್ಟು ದೊಡ್ಡ ಪಟ್ಟಿ ಇರ್ತದೆ. ಅದಕ್ಕಾಗಿ ಆದಷ್ಟು ಸಂಸ್ಕೃತಿ ನಾಶ ಆಗದೆ ಉಳಿಬೇಕಿದ್ರೆ ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು. ಕರಾವಳಿಯ ನೇತ್ರಾವತಿಯ ಈ ಪಾರ್ಶ್ವದಲ್ಲಿರುವ ಪ್ರಥಮ ತುಳುವಾಹಿನಿ ಪೊಸಕುರಲ್, ಅದರ ಕೆಮರದೆದುರು ಕನ್ನಡದ ಬಗ್ಗೆ ನಾನು ಮಾತನಾಡಿದ್ದು ಇಷ್ಟು ಹೊತ್ತು. ನನಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಮೇಷ್ಟ್ರು ಅಂತ ಈ ಭಾಗದಲ್ಲಿ ಹೇಳಿಕೊಳ್ಳುವುದೇ ಭಯ ಆಗಿಬಿಟ್ಟಿದೆ. ಕಾರಣ ಏನು ಗೊತ್ತಾ? ಭಾಷಾ ವೈಷಮ್ಯಗಳು ಪ್ರಾರಂಭ ಆದ ಇದೊಂದು ಬಹಳ ವಿಚಿತ್ರ ಮತ್ತು ವಿಷಾದದ ಸಂಗತಿ. ಅದಕ್ಕೆ ನಾನು ಹೇಳಿದ್ದು ತುಳು ಕೆಮರ, ಕನ್ನಡದ ಮಾತು, ಇದೇ ಸಾಮರಸ್ಯ.
ಇದು ಬೇಕಾಗಿರುವಂಥದ್ದು. ನೀವು ಇಂಗ್ಲಿಷ್ನ ಜೊತೆ ಹೇಗೆ ಒಂದು ಕೈ ಜೋಡಿಸಿದ್ದೀರೋ ಭಾಷೆಗಳ ಮಧ್ಯೆಯೂ ಅಂತಹ ಪ್ರೀತಿ ಬೇಕು. ಕನ್ನಡಕ್ಕೆ ಪ್ರತಿಯಾದದ್ದಲ್ಲ ತುಳು, ಅದರ ಜೊತೆಗೆ ಪೂರಕವಾದದ್ದು. ಅದು ಬಿಟ್ಟು ಇದಿಲ್ಲ, ಇದು ಬಿಟ್ಟು ಅದಿಲ್ಲ, ಪರಸ್ಪರ ಹೊಂದಾಣಿಕೆ ಇರುವಂಥದ್ದು. ಅಂತಹ ಸಾಮ್ಯತೆಯನ್ನು ಅರ್ಥ ಮಾಡಿಕೊಳ್ಳೋಣ, ಪ್ರೀತಿಯನ್ನು ಇಟ್ಟುಕೊಳ್ಳೋಣ. ಭಾಷೆಯನ್ನು ಪ್ರೀತಿಸಿದ ಜೊತೆಗೆ ಆ ಭಾಷಿಕ ಜನಾಂಗವನ್ನು ಪ್ರೀತಿಸುವಂತಹ ಮನಸ್ಥಿತಿಯನ್ನು ಇಟ್ಟುಕೊಳ್ಳೋಣ ಎನ್ನುವ ಅರ್ಥದಲ್ಲಿ ಈ ಕಾರ್ಯಕ್ರಮದ ಇಲಾಖೆ ಪ್ರಾಯೋಜಕತ್ವದ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತಹ ಮಾತುಗಳು ಇಷ್ಟು ಸಾಕು ಅಂತ ಅನಿಸ್ತದೆ. ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಮಿತ್ರರಾಗಿರುವಂತಹ, ನೆಡುಗಾಲದ ಮಿತ್ರರಾಗಿರುವಂತಹ ಉಳ್ಳಾಳಧ್ವಯರಿಗೆ ನಲುವೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಮಾತು ಕೇಳಿದ ತಮಗೂ ವಂದನೆ. ಧನ್ಯವಾದಗಳು ಅರುಣ್ ಉಳ್ಳಾಲಿ ಅವರಿಗೆ. ಅನೇಕ ವೇದಿಕೆಗಳಲ್ಲಿ ಜನಪದ ಆಚರಣೆಗಳು ಅಥವಾ ನಮ್ಮ ತುಳುನಾಡಿನ ಸಂಪ್ರದಾಯ ಸಂಸ್ಕೃತಿಯ ಬಗ್ಗೆ ನಿಷ್ಠುರವಾಗಿ ಮಾತನಾಡಿದ್ದನ್ನು ನಾವು ಹಲವಾರು ಕಡೆ ಅವರನ್ನು ಕಂಡಿದ್ದೇವೆ. ಹಾಗಾಗಿ ಅನೇಕ ಮಂದಿಯ ಕೆಂಗಣ್ಣಿಗೆ ಕೂಡ ಗುರಿಯಾಗಿರ್ತಾರೆ ಅವರು. ಹಾಗೆ ನಾವು ಕೂಡ ಒಂದು ಕೆಲವು ವೇದಿಕೆಗಳಲ್ಲಿ ಹಾಗೆ ನಮ್ಮನ್ನು ವೇದಿಕೆಗೆ ಮಾತನಾಡಲಿಕ್ಕೆ ಕರೆಯುವುದು ಕಮ್ಮಿ, ಆದರೆ ಒಂದ್ಸಲ ಕರೆದು ನಾನು ನಾಗಾರಾಧನೆಯ ಬಗ್ಗೆ ಅಲ್ಲಿರುವಂತಹ ಮೂಢನಂಬಿಕೆ ಮತ್ತು ರೂಢನಂಬಿಕೆಗಳ ಬಗ್ಗೆ ಮಾತಾಡಿದ್ದೇನೆ. ಆಮೇಲೆ ಇಲ್ಲಿವರೆಗೆ ನನ್ನನ್ನು ವೇದಿಕೆ ಕರೀಲಿಲ್ಲ. ಯಾಕಂತ ಹೇಳಿದರೆ ನಾಗನ ಆರಾಧನೆ ಅನ್ನುವಂಥದ್ದು ಅದು ನಾವು ಹಿಂದಿನಿಂದ ಹೇಳಿಕೊಂಡು ಬರ್ತಾ ಇದ್ದದ್ದು ನಾಗನ ಬನ ಅಂತ. ಈಗ ಬನ ಅಂತ ಹೇಳಿದರೆ ಕಾಂಕ್ರೀಟ್, ಇದು ಗುಂಡ ಅಂತ ಆಗಿದೆ, ಅದೇ ಬನ ಅಂತ ಆಗಿದೆ. ಬನ ಅಂದರೆ ಏನು? ವನದ ತದ್ಭವ ರೂಪವೇ ಬನ. ಹಾಗಾಗಿ ವನದ ಆರಾಧನೆ, ಪ್ರಕೃತಿಯ ಆರಾಧನೆ, ಪ್ರಕೃತಿಯ ಮಧ್ಯದಲ್ಲಿ ಮಾಡ್ತಾ ಇದ್ದಂಥದ್ದು. ಹಾಗಾಗಿ ನಾನು ಆಗಲೇ ಹೇಳಿದೆ, ಪರತೆಯನ್ನು ತೋಡ್ದು ಪರತೆಯನ್ನು ನಿಗಿತಿದ್ದು ಹೊಸತೆಯನ್ನು ತೋಡುನಿ ಅಂತ ಹೇಳಿ. ಹಳೆಯದನ್ನೆಲ್ಲ ಮಣ್ಣಾಕಿ ಮುಚ್ಚಿ ಹೊಸತನ್ನ ನಾವು ಶುರು ಮಾಡೋದು ಅಂಥದ್ದು ಆಗಬಾರ್ದು. ಈ ಆಚರಣೆಗಳಲ್ಲಿ ಆ ಸಂಪ್ರದಾಯವನ್ನ ಯಾವತ್ತಿಗೂ ನಾವು ಪಾಲನೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ನಮಗಿಷ್ಟು ಹೊಸ ವಿಷಯಗಳನ್ನು ನಮಗೆ ತಿಳಿಸಿದಂತಹ ಶ್ರೀಯುತ ಅರುಣ್ ಉಳ್ಳಾಲ್ರವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದಕ್ಕೆ ನಮ್ಮ ಸಂಸ್ಥೆಯ ಈರಾವತಿ, ಸ್ವಾಧಾ, ದೀಕ್ಷಾ ತಂಡಗಳಿಂದ ಸಮೂಹ ಗಾಯನ ಕಾರ್ಯಕ್ರಮ ಈಗ ನಡೆಯಲಿಕ್ಕಿದೆ. ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾನೆ. ಎಲ್ಲ ಎದ್ದು ನಿಂತು ತಮಗೆ ಕೊಟ್ಟಿರುವಂತಹ ಸ್ಥಾನದಲ್ಲಿ ನಿಂತು ಈ ಸಮೂಹ ಗಾಯನವನ್ನು ನಡೆಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಮಕ್ಕಳೆಲ್ಲ ಬರಬೇಕು, ವೇದಿಕೆ ಹತ್ರ ಬರಬೇಕು. चेतन सर्वहृदय संस्कारी जय भारती विश्व विनूतन विद्या चेतन सर्वहृदय संस्कारी जय भारती करुणाळ सरस्वती गुणि गोपुर सुर शिल्प कलाकृति कृष्ण गंगे कावेरी पवित्र प्रचित मनोहारी विश्व विनूतन विद्या चेतन सर्वहृदय संस्कारी जय भारती
ಶ್ರೀ ರೋಹಿದಾಸ್ ಬಂಗೇರ, ಶಾಲಾ ಸಂಚಾಲಕರು, ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಎಜುಕೇಷನಲ್ ಟ್ರಸ್ಟ್ ಉಳ್ಳಾಲ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ರಾಜೇಶ್ ಜಿ ಅವರು ಇಂದು ಕಾರಣಾಂತರಗಳಿಂದ ಬಂದಿಲ್ಲ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ಜಗದೀಶ್ ಆಚಾರ್ಯ, ನ್ಯೂ ಶ್ರೀನಿಧಿ ಜ್ಯುವೆಲ್ಲರ್ಸ್, ಚೇತನ್ ನಗರ, ಕುಂಪಲ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ವರದರಾಜ್ ಬಂಗೇರ, ಅಧ್ಯಕ್ಷರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಯುವಕ ಮಂಡಲ ಉಳ್ಳಾಲ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ರಾಜೇಶ್ ಪುತ್ರನ್, ಅಧ್ಯಕ್ಷರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬ್ರದರ್ಸ್ ಯುವಕ ಮಂಡಲ ಉಳ್ಳಾಲ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕನ್ನಡ ಮತ್ತು ಸಂಸ್ಕೃತಿಯ ಅನಾವರಣ ಹಾಗೂ ಗರಿಸುತ್ತಿರುವ ಜನಪದ ಆಚರಣೆಗಳು ಈ ಬಗೆಯಲ್ಲಿ ಉಪನ್ಯಾಸವನ್ನು ನೀಡಿದಂತಹ ನಮ್ಮೆಲ್ಲರ ಮಿತ್ರರು ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಕ್ರೀಡಾಕೂಟದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿರುವಂತಹ ಹಾಗೂ ಕ್ರೀಡಾ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಸಂಗ್ರಾಮ್, ಕ್ರೀಡಾಪಟು ಹಾಗೂ ಸಿವಿಲ್ ಇಂಜಿನಿಯರ್, SS ಗ್ರೂಪ್ಸ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಾದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಸೃಜನ್ ಸೌಂಡ್ಸ್ ಅಂಡ್ ಲೈಟ್ಸ್ ಇದರ ಮಾಲಕರಾದಂತಹ ಶ್ರೀಯುತ ಗಣೇಶ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಎಲ್ಲ ಪೂರ್ವ ತಯಾರಿಯನ್ನು ನಡೆಸಲಿಕ್ಕೆ ನಮಗೆ ಸಹಕರಿಸಿದಂತಹ ಶ್ರೀಯುತ ವಿಜೇಶ್ ಬಂಗೇರ ಹಾಗೆ ಸತೀಶ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಮಹನೀಯರಿಗೂ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಪೋಷಕರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕಿಯನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಇಂದಿನ ಈ ಕ್ರೀಡಾಕೂಟ ಹಾಗೆ ಮಂತ್ರೋತ್ಸವ ಎನ್ನುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ನಮಗೆ ಸಹಕರಿಸಿದಂತಹ ಈ ಭಾರತ್ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ಸದಸ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮನಯ ಶೀತಲ ಶೀತಲ ಮನಯಜ ಶೀತಲ ಸಸ್ಯ ಶ್ಯಾಮಲ ಸಸ್ಯ ಶ್ಯಾಮಲ ಸಸ್ಯ ಶ್ಯಾಮಲ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸಾಂ ಪುಲಕಿತ ಯಾಮಿನಿ ಶುಭ್ರಜೋತ್ಸಾಂ ಪುಲಕಿತ ಯಾಮಿನಿ ಕುಲಕುಸುಮಿತ ಧ್ರುವದ ಶೋಭಿನಿ ಕುಲಕುಸುಮಿತ ಧ್ರುವದ ಶೋಭಿನಿ ಸುಹಾಸಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಮಧುರ ಭಾಷಿಣಿ ಸುಖದ ಸುಖದ ವರದ ಸುಖದ ವರದ ಮಾತರಂ ವಂದೇ ಮಾತರಂ ಪುಲಕಿತ
ಯಾಮಿನಿ ಪುಲಕುಮಿತಾಧುರಶೋಭಿನಿ ಶುಭ್ರಜೋತ್ಸಾಭ್ರಗಂ ಯಾಮಿನಿ ಪುಲಕುಮಿತಾಧುರಶೋಭಿನಿ ಭಾಸಿನಿ ಸುಮಧುರ ಭಾಷಿಣಿ ಸುಗದಾ ವರದಾ ಗದಾ ವರದಾ ಮಾತರಂ ವಂದೇ ಮಾತರಂ. ಇನ್ನು ಮುಂದಕ್ಕೆ ತಾವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ಕ್ರೀಡಾಕೂಟ ನೆರವೇರಲಿಕ್ಕಿದೆ. ಕ್ರೀಡಾಕೂಟದ ಉದ್ಘಾಟನೆಯನ್ನ ಸೇರಿರುವಂತಹ ಇಂದು ಬಿಸಿಲಿನ ಛಲ ಸ್ವಲ್ಪ ಜಾಸ್ತಿ ಇದೆ, ಆದಷ್ಟು ಬೇಗ ಕ್ರೀಡಾಕೂಟವನ್ನು ಆರಂಭಿಸಬೇಕು. LKG UKG ಮಕ್ಕಳ 50 ಮೀಟರ್ ಓಟ ಈಗ ಆರಂಭವಾಗುತ್ತದೆ.